ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಮತ್ತು ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಮಂಗಳೂರಿನಲ್ಲಿ ನಿನ್ನೆಯಿಂದ ಒಂದು ವಿಡಿಯೋ ಕ್ಲಿಪ್ಪನ್ನು ನೀವು ಸಾಮಾಜಿಕ ತಾಣಗಳಲ್ಲಿ ಗಮನಿಸಿರ್ಬೋದು, ನೋಡಿರ್ಬೋದು. ನಂತೂರಿನ ಸರ್ಕಲ್ ಬಳಿ ನಡೆದಂಥ ಒಂದು ಘಟನೆ CC ಕ್ಯಾಮರಾದಲ್ಲಿ ದಾಖಲಾಗಿದೆ. ಒಂದು ಕಂಟೈನರನ್ನು ಹೊಂದಿದಂತಹ ಒಂದು ಲಾರಿಗೆ ವೇಗದಿಂದ ಬಂದಂಥ ಒಂದು ಬಸ್ ಹೊಡೆದ ರೀತಿಯನ್ನು ನೀವು ಆ ಕ್ಲಿಪ್ಪಿಂಗಲ್ಲಿ ನೋಡ್ಬೋದು. ನಂತರ ಅದೇ ಕಂಟೈನರ್ ಸೀದಾಗಿ ಒಂದು ಕಾರಿಗೂ ಬಡಿಯುತ್ತೆ. ಬಸ್ಸಿನಲ್ಲಿದ್ದಂಥ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಸೊ ಈ ಮೂಲಕ ಆ ಒಂದು ದೃಶ್ಯ ನಿಜಕ್ಕೂ ರೋಚಕತೆಯನ್ನು, ಮತ್ತೊಂದು ಕಡೆಯಲ್ಲಿ ಬೇಸರವನ್ನು ಹಾಗೂ ಈ ಚಾಲಕರ ವೇಗಕ್ಕೆ ಅಥವಾ ಅವರ ಅಜಾಗರೂಕತೆಗೆ ಒಂದು ಸಾಕ್ಷಿಯನ್ನು ಕೂಡ ಒದಗಿಸ್ತಾ ಇದೆ. ನಂತೂರಿನ ಮಟ್ಟಿಗೆ ಇದು ಮೊದಲ ಘಟನೆ ಅಲ್ಲ. ಕಳೆದ 1 ವರ್ಷಗಳಲ್ಲಿ ಸುಮಾರು 7-8 ಅಪಘಾತಗಳ ಮೂಲಕ ಜನ ಸಾವನ್ನಪ್ಪಿರುವಂಥ ವಿಷಯ ಕೂಡ ಇದೆ. ಇಲ್ಲಿ ಯಾಕೆ ಈ ಘಟನೆ ಮತ್ತೆ ಮರುಕಳಿಸ್ತದೆ ಎನ್ನುವುದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆಯಲ್ಲಿ ಹೀಗೆ ಒಂದು ಬಸ್ ನಿಂತಿದೆ, ಅಲ್ಲಿ ಮತ್ತೊಂದು ಬಸ್ ವೇಗದಿಂದ ಬಂದು ಅಷ್ಟು ಗಡಿಬಿಡಿ ಏನಿತ್ತು, ಅಷ್ಟು ಅರ್ಜೆಂಟ್ ಏನಿತ್ತು, ಮತ್ತು ಯಾಕೆ ಹಾಗೆ ಆ ಘಟನೆಗಳು ಆಯಿತು, ಇದರಿಂದ ಆಗುವಂಥ ಸಾವು ನೋವಿಗೆ ಏನು ಕಾರಣ, ಬಸ್ನ ಮಾಲೀಕರು ಈ ಬಗ್ಗೆ ಯಾಕೆ ತಮ್ಮ ಚಾಲಕರಿಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಸರಿಯಾಗಿ ವ್ಯವಸ್ಥಿತವಾಗಿ ಚಲಾಯಿಸುವಂತೆ ಯಾಕೆ ಸೂಚಿಸಬಾರ್ದು, ಅಷ್ಟು ಒತ್ತಡ ಇರುತ್ತೆ, ಅಥವಾ ಇಂಥ ಒಂದು ಅಜಾಗರೂಕತೆಯಿಂದ ನಡೆಯುವ ಘಟನೆಗಳು ನಂತೂರಿನಲ್ಲಿ ಮತ್ತೆ ಸಂಭವಿಸಿದರೆ ಆ ಸಾವು ನೋವಿಗೆ ಕಾರಣ ಏನು, ಹೊಣೆ ಯಾರು? ಈ ಬಗ್ಗೆ ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಹನುಮಂತ್ ಕಾಮತ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ನಮಸ್ಕಾರ ಹನುಮಂತ್. ಸೊ ಈ ದೃಶ್ಯ ನೋಡುವಾಗ ನಿಮಗೆ ಮೊದಲಿಗೆ ಏನು ಅನ್ನಿಸ್ತು? ನೋಡಿ, ಮುಂದೆ ಅಂತ ಹೇಳಿದರೆ ಆ ಬಸ್ ಬರುವ ರೀತಿಯನ್ನು ನೀವು ನೋಡಿದರೆ, ಆಲ್ರೆಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಬಸ್ ನಿಂತಿದೆ. ಇವರು ಅದನ್ನು ಓವರ್ಟೇಕ್ ಮಾಡಿ ಬೇಗ ಹೋಗಲಿಕ್ಕೆ ಬಂದ ರೀತಿಯಲ್ಲಿ ಅದನ್ನು ನಾವು ಕಾಣಬಹುದು. ಇಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ, ಸ್ಟೇಟ್ ಬ್ಯಾಂಕಿನಿಂದ ಬಿಡುವ ಬಸ್ಸುಗಳು ಇಷ್ಟು ಸ್ಲೋ ಆಗಿ ಬರ್ತದೆ ಹೇಳಿದರೆ, ಅದು ನಮ್ಮ ಬನ್ಸ್ ಹಾಸ್ಟೆಲ್ ತನಕ, ಈಚೆಯಿಂದ ನಮ್ಮದು PVS ಲಾಲ್ಬಾಗ್ ತನಕ ಭಾಳಷ್ಟು ಸ್ಲೋ ಬರ್ತದೆ. ಆ ನಂತರ ಆ ಟೈಮಿಂಗ್ಸನ್ನು ಅಡ್ಜಸ್ಟ್ ಮಾಡಲಿಕ್ಕಾಗಿ ಅವರು ಅತಿ ವೇಗದಲ್ಲಿ ಬಸ್ ಓಡಿಸ್ತಾರೆ. ಆ ಅತಿ ವೇಗದಲ್ಲಿ ಓಡಿಸ್ತಾ ಬಂದಾಗ ಒಂದು ವೇಳೆ ಮೊದಲಿನವರು ಹೋಗ್ತಾ ಇದ್ದರೆ ಅವನಿಗೆ ಪ್ಯಾಸೆಂಜರ್ ಸಿಕ್ಕಬಾರ್ದು ಹೇಳಿ ಇವರು ಅದನ್ನು ಓವರ್ಟೇಕ್ ಮಾಡುವಂಥದ್ದು. ಈ ರೀತಿಯ ಒಂದು ಪೈಪೋಟಿಯಿಂದಾಗಿ ಆಗುವಂಥದ್ದು ಈ ಬಸ್ಸಿನ ಅವಘಾತಗಳು. ಇನ್ನು ನಂತೂರಿದ್ದು ಹೇಗೆ ಹೇಳಿದರೆ, ನಂತೂರು ಅವೈಜ್ಞಾನಿಕವಾಗಿ ಮಾಡಿರುವಂಥ ಸರ್ಕಲ್. ಇಲ್ಲಿ ಮುಖ್ಯವಾಗಿ ನಾವು ಒಂದು ಹೇಗೆ ಹೇಳಿದರೆ, ಇಂಡಿಯನ್ ರೋಡ್ ಕಾಂಗ್ರೆಸ್ ಹೇಳಿ ಇಡೀ ಭಾರತ ದೇಶದಲ್ಲಿ ರಸ್ತೆಗಳು ಅಲ್ಲಿಯ ಒಂದು ಸಿಚುವೇಶನ್ ಹೇಗಿರ್ತದೆ, ಯಾವ ರೀತಿ ಅಲ್ಲಿಯ ಒಂದು ರೋಡಿನ ಒಂದು ಇದರ ಮೇಲೆ ರೋಡು ಮಾಡಬೇಕಾಗಿರ್ತದೆ. ಈಗ ನಿಮ್ಮದು ನಂತೂರಿನಲ್ಲಿ ನಾವು ಶಿವಬಾಗಿನಿಂದ ಮೇಲೆ ಬರೋದು, ಅಲ್ಲಿಂದ ಅದು KPTಗೆ ಹೋಗೋದು, ಒಂದು ಬಿಕರ್ನಾಟೆಗೆ ಹೋಗೋದು, ಒಂದು ಪಂಪಲ್ಲಿಗೆ ಹೋಗೋದು. ಇಲ್ಲಿರುವಾಗ ಇದು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮೇಲೆ ಹೋಗಿ ಸರ್ಕಲ್ ಮಾಡಿರುವಂಥದ್ದು ಎಲ್ಲ. ಇಲ್ಲಿ ಹೇಗೆ ಹೇಳಿದರೆ, ಜಿಲ್ಲಾಡಳಿತ ಮತ್ತು ನಮ್ಮ ಈ ಟ್ರಾಫಿಕ್ ಪೊಲೀಸು, ಮಂಗಳೂರು ಮಹಾನಗರ ಪಾಲಿಕೆ, ಇವರದು ಒಂದು ಅಸಡ್ಡೆಯಿಂದಾಗಿ ಇಲ್ಲಿ ಇಂಥ ದೊಡ್ಡ ಅಪಘಾತಗಳಾಗ್ತಾ ಇರುವಂಥದ್ದು. ಸೊ ನಿಮ್ಗೆ ಅದು ಸಿಗ್ನಲ್ ಅಥವಾ ಸರ್ಕಲೇ ರಾಂಗ್ ಇದ್ದ ಕಾರಣ ಹಾಗೆ? ಹೌದು. ಇಲ್ಲಿ ನೋಡಿ, ಒಂದು 5-6 ತಿಂಗಳ ಮೊದಲು ಒಂದು ಲೇಡಿ ಲೆಕ್ಚರರ್ ಸ್ಕೂಟಿಯಲ್ಲಿ ಬರುವಾಗ ಅಲ್ಲಿ ಬಿದ್ದು ಅವರು ಮೃತರಾಗಿತ್ತು. ಆವಾಗೆಲ್ಲ ಸ್ಟಾರ್ಟ್ ಆಯಿತು. ಟ್ರಾಫಿಕ್ ಪೊಲೀಸ್ ಬಂದರು, DC ಬಂದರು, ಕಾರ್ಪೊರೇಷನ್ನವ್ರು ಬಂದರು, ಅಲ್ಲಿ ಕೆತ್ತಿ ತೆಗೀರಿ, ಇಲ್ಲಿ ಕೆತ್ತಿ ತೆಗೀರಿ, ಅಲ್ಲಿ ಇದು ಮಾಡಿ, ಇಲ್ಲಿ ಇದು ಮಾಡಿ ಹೇಳಿ ಆಯ್ತು, ಅಷ್ಟೇ, ಬೇರೆ ಏನಾಗಲಿಲ್ಲ. ಅದಕ್ಕೆ ನಾನು ಹೇಳೋದು ಹೇಗೆ ಹೇಳಿದರೆ, ಇಂಡಿಯನ್ ರೋಡ್ ಕಾಂಗ್ರೆಸ್ಸಿನಲ್ಲಿ
ಅದರ ಆ ಸರ್ಕಲಿನ ಒಂದು ವೈಜ್ಞಾನಿಕವಾಗಿ ಅಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಹೇಳುವಂಥದ್ದನ್ನು ಇವರು ಪರಿಶೀಲನೆ ಮಾಡಬೇಕು. ಅದರಲ್ಲಿ ಪ್ರತಿ ರೋಡು ಅವರದ್ದು ಹೇಗೆ ಒಂದು ಗೈಡ್ ಇದೆ ಹೇಳಿದರೆ, ಎಷ್ಟು ಅಗಲ ಇರುವಂಥ ರೋಡುಗಳಲ್ಲಿ ಸರ್ಕಲ್ ಸಿಕ್ಕುವಾಗ ಅಲ್ಲಿ ಎಷ್ಟು ರೋಡುಗಳು ಬಂದು ಆ ಸರ್ಕಲಿಗೆ ಕನೆಕ್ಟ್ ಆಗ್ತದೆ, ಅಲ್ಲಿ ಯಾವ ರೀತಿಯಲ್ಲಿ ಅದನ್ನು ಹೋಗಲಿಕ್ಕೆ ದಾರಿ ಮಾಡಿಕೊಡಬೇಕು ಹೇಳುವುದು ಇದೆ. ನಿಮಗೆ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಂಡಿಯನ್ ರೋಡ್ ಕಾಂಗ್ರೆಸ್ಸಿನಲ್ಲಿ ನಮ್ಮ ಉಡುಪಿ ಕಡಿಯಾಳಿಯ LR ಕಡಿಯಾಳಿ ಹೇಳುವವರು ಅದರದ್ದು ಕನ್ವೀನರ್ ಆಗಿದ್ದಾರೆ. ಅವರೊಂದು 2 ವರ್ಷ ಮೊದಲು ಮಂಗಳೂರಿಗೆ ಬಂದಾಗ ನಾನು ಅವರನ್ನು ಭೇಟಿಯಾಗಿದ್ದೆ. ಹೇಗೆ ಹೇಳಿದರೆ ಅವರ ಹತ್ರ ಅಷ್ಟು ಇದೆ, ಈಗ ಅವರು ರಿಟೈರ್ಡ್ ಆಗಿರೋದ್ರೆ, ಬಟ್ ಅವರಂಥವರನ್ನು ತಂದು, ಇಲ್ಲಾಂದರೆ ನ್ಯಾಷನಲ್ ಹೈವೇ ಅಥಾರಿಟಿಯಲ್ಲಿ ಬೇರೆ ಇಂಜಿನಿಯರ್ಸನ್ನು ತಂದು ಅಲ್ಲಿ ಯಾವ ರೀತಿಯಲ್ಲಿ ಮಾಡಿದರೆ ಇಂಥ ಒಂದು ಅಪಘಾತಗಳನ್ನು ತಡೆ ಹಿಡಿಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದನ್ನು ಕಂಡುಕೊಳ್ಳಿ. ಸರ್, ಹಾಗಾದರೆ ನಿಮಗೆ ಇಲ್ಲಿ ಸ್ಪೀಡ್ಗಿಂತ ಮುಖ್ಯವಾಗಿ ಅದು ಸಿಗ್ನಲ್, ಅದು ಸರ್ಕಲ್. ಈ ನಿನ್ನೆದ್ದು ಏನು ಆಕ್ಸಿಡೆಂಟ್ ಇದೆ ಅದು ಬಸ್ ಚಾಲಕ ಓವರ್ಟೇಕ್ ಮಾಡಿ ಆ ನಿಂತಿರುವ ಬಸ್ಸಿಗಿಂತ ಬೇಗ ಹೋಗಬೇಕು ಹೇಳಿ ಬಂದ ರೀತಿಯಿಂದ ಈಗ ಬಿಕರ್ನಕಟ್ಟೆ ಸೈಡಿನಿಂದ ಬಂದಂಥ ಆ ಕಂಟೈನರನ್ನು ನೋಡದೆ ಅಷ್ಟರೊಳಗೆ ಪಾಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ರಿಂದ ಆಗಿರುವಂಥದ್ದು. ಮತ್ತು ಈ ಕಂಟೈನರ್ಗಳೆಲ್ಲ ಹೆಚ್ಚು ಉದ್ದ ಇರುವುದರಿಂದ ಅದು ಬಾಕಿ ನಮ್ಮ ಬಸ್ ಲಾರಿಯಾಗೆ ಕೂಡಲೇ ಎಲ್ಲ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಇಲ್ಲ, ಬ್ರೇಕ್ ಹೊಡಿಲಿಕ್ಕೆಲ್ಲ ಆಗೋದಿಲ್ಲ. ಇಲ್ಲಿ ಹಾಗಾದ್ರೆ ಇದು ಕದ್ರಿಯಿಂದ ಬಂದಂಥ ಕಂಟೈನರ್ ಬಹುಶಃ, ಹಾಗಾದ್ರೆ ಮೇಲಿಂದ ಬಂದ ಅಲ್ಲ, ಅದು ಕದ್ರಿಯಿಂದ ಬಸ್ ಬರ್ತಾ ಇರುವಂಥದ್ದು ಶಿವಬಾಗಿನಿಂದ. ಇದು ನಮ್ಮ ಪಂಪಲ್ನಿಂದ KPT ಸೈಡಿಗೆ ಹೋಗಲಿಕ್ಕೆ, ಇಲ್ಲಾಂದರೆ ಬಿಕರ್ನಕಟ್ಟೆ ಹೈವೇಯಿಂದ ಬಂದು KPTಗೆ ರೈಟಿಗೆ ಟರ್ನ್ ಹೊಡಿತಾ ಇರುವಂಥದ್ದು ಅದು. ಇಲ್ಲಿ ಇನ್ನೊಂದೆಂತ ಹೇಳಿದರೆ, ಇದಕ್ಕೆ UPA ಸರ್ಕಾರ ಇರುವಾಗ ನಮ್ಮ ಆಸ್ಕರ್ ಫರ್ನಾಂಡಿಸ್ರವರು ಅಲ್ಲಿ 2-3 ಸಲ ಭೇಟಿಯಾಗಿದ್ದಾರೆ. ಅಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿ ಅಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆ, ಇಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆ, ಅಲ್ಲಿ ಅಂಡರ್ ಪಾಸ್ ಆಗ್ತದೆ, ಓವರ್ ಬ್ರಿಡ್ಜ್ ಆಗ್ತದೆ ಹೇಳುವಂಥದ್ದು. ಇವತ್ತಿಗೆ 4 ವರ್ಷ ಆದರೂ ಕೂಡ ಅಲ್ಲಿ ನ್ಯಾಷನಲ್ ಹೈವೇಯವರು ಯಾವುದನ್ನು ಫೈನಲ್ ಮಾಡಲಿಲ್ಲ. ಮತ್ತು ಇನ್ನು ಈಗ ನಿನ್ನೆ ಆಯ್ತಲ್ಲ, ಇನ್ನೆಲ್ಲ ಜೀವ ಆಗ್ತಾರೆ, ಇನ್ನೆಲ್ಲ ಈ ರಾಜಕೀಯ ಪ್ರಾರಂಭ. BJP ಆಗಲಿ ಕಾಂಗ್ರೆಸ್ ಆಗಲಿ ಇವರಿಗೆ ಜನರ ಜೀವದ ಬೆಲೆ ಗೊತ್ತಿಲ್ಲ. ಇವರಿಗೆ ಖಾಲಿ 5 ವರ್ಷಕ್ಕೊಮ್ಮೆ ಜನರ ಓಟಿನ ಬೆಲೆ ಮಾತ್ರ ಗೊತ್ತಿರುವಂಥದ್ದು. ಇವತ್ತು ಇದಾದ ನಂತರ ಇನ್ನು ನೋಡಿ, ಆ ಪಾರ್ಟಿಯವ ಇವನನ್ನು ಕರೆಯುವುದು, ಈ ಪಾರ್ಟಿಯವ ಅವನನ್ನು ಕರೆಯುವುದು, ಅಲ್ಲಿ ನಿಲ್ಲಿಸುವುದು, ಇಲ್ಲಿ ಹೇಗೆ ಮಾಡಬಹುದು ಹಾಗೆ ಮಾಡಬಹುದು ಹೇಳಿ ಪತ್ರಿಕೆಯಲ್ಲಿ TVಯಲ್ಲಿ ಬರುವುದು. ಮತ್ತು ಒಂದು ಸ್ಟೇಟ್ಮೆಂಟ್, ಕೇಂದ್ರ ಸರ್ಕಾರದಿಂದ 80 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತೇವೆ, ಮಾಡಿಸ್ತೇವೆ, ಅಂಡರ್ ಪಾಸ್ ಆಗ್ತದೆ, 6 ವೇ 12 ವೇ ಹೇಳಿ ಆಯಿತು. ಪಾಪ ನಿನ್ನೆ ಸತ್ತವರನ್ನು ನಾವು ಮರೆತು ಬಿಟ್ಟೆವು. ಇನ್ನೊಂದು ಆಕ್ಸಿಡೆಂಟ್ ಆಗುವಾಗ ಜೀವ ಆಗೋದು. ಆ ದಿವಸ BJP ಅವರು ಹೇಳಿದ್ದಾರೆ, ಕಾಂಗ್ರೆಸ್ನವರು ಹೇಳಿದ್ದಾರೆ, ನಳಿನ್ ಕುಮಾರ್ ಬಂದಿದ್ದಾರೆ, ಆಸ್ಕರ್ ಬಂದಿದ್ದಾರೆ, ಇದೇ ಆಯಿತು. ಪುನಃ ಅದೇ ಪ್ರಾರಂಭ. ಈಗ ಆಗಬಾರ್ದು. ಇವತ್ತು ನೋಡಿ, ಈ ರಾಜಕೀಯದವರಿಗೆ ಆ ಒಂದು ಸಮಯದಲ್ಲಿ ಮಾತ್ರ ಇವರ ಸ್ಟೇಟ್ಮೆಂಟ್ಗಳು ಬಿಟ್ಟರೆ ಬೇರೆ ಯಾವುದನ್ನು ಇದನ್ನೊಂದು ಇಂಥ ಒಂದು ಅಪಘಾತ ವಲಯವನ್ನು ಒಂದು ಸರಿಯಾದ ನಿಟ್ಟಿನಲ್ಲಿ ನಾವು ಮಾಡಬೇಕು. ಇಲ್ಲಿ ಜನರಿಗೆ ತೊಂದರೆ ಆಗಬಾರ್ದು, ಜನರ ಜೀವಕ್ಕೆ ಬೆಲೆ ಇದೆ, ಅದನ್ನು ನಾವು ತಡೆಗಟ್ಟಲಿಕ್ಕೆ ನೋಡಬೇಕು. ಇಲ್ಲಿ ಆಗುವ ಆಕ್ಸಿಡೆಂಟ್ಗಳನ್ನು ಹೇಳುವ, ಸರಿ ಮಾಡುವ ಒಂದು ಇಚ್ಛಾಶಕ್ತಿಯೇ ನಮ್ಮ ಮಂಗಳೂರಿನ ರಾಜಕಾರಣಿಗಳಲ್ಲಿ ಇಲ್ಲ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗಾದ್ರೆ ಆ ಸರ್ಕಲ್ ಸರಿಯಾಗಿದ್ದಿದ್ರೆ ಅಪಘಾತ ಆಗ್ತಿರ್ಲಿಲ್ಲ ಅಂತ ಕೂಡ ಇದೆಯಾ? 100% ನೋಡಿ, ನಾನು ಈ ಸರ್ಕಲ್ನ ಬಗ್ಗೆ ಇಲ್ಲಿ ಬಾಲಕೃಷ್ಣ ಹೇಳಿ ಸೂಪರ್ಟೆಂಟ್ ಇಂಜಿನಿಯರ್ ಇದ್ದರು NHನಲ್ಲಿ. ನಾನು ಅವರ ಹತ್ರ ಒಮ್ಮೆ ಮಾತಾಡಿದೆ ಈ ಸರ್ಕಲ್ನ ಬಗ್ಗೆ, ಈಗಲ್ಲ 2 ವರ್ಷ ಮೊದಲು. ಆವಾಗ ಅವರು ಹೇಳಿದರೆ, ಯಾವ ರೀತಿ ಮಾಡ್ತಾರೆ ಹೇಳಿ ಗೊತ್ತಿಲ್ಲ ಮಾರ್ಯಾರೆ, ಒಟ್ಟು ಆ ಟೈಮಿಗೆ ಬರ್ತಾರೆ, ಹಾಗೆ ಮಾಡಿ ಹೀಗೆ ಮಾಡಿ ಹೇಳುವಂಥದ್ದು. ಯಾರಿಗೇನು ಗೊತ್ತಿಲ್ಲ. ಅದು ವ್ಯವಸ್ಥೆ ಸರಿಯಾಗಬೇಕು, ಅಪಘಾತ ಆಗದ ರೀತಿಯಲ್ಲಿ ನಾವು ಸರಿ ಮಾಡಬೇಕು ಹೇಳುವಂಥದ್ದು ಯಾರಿಗೂ ಇಲ್ಲ. ಇವತ್ತು ಅಲ್ಲಿ ರಸ್ತೆ ಅಗಲ ಉಂಟು, ಬಟ್ ಅಲ್ಲಿ ಅಷ್ಟು ಒಂದು ಸರ್ಕಲ್ ಮಾಡ್ತಾರೆ ಹೇಳುವಂಥದ್ದು ಗೊತ್ತಿಲ್ಲ. ನಾನು ಈಗ ಸಹ ಹೇಳೋದು ನೋಡಿ,
ನಿಮಗೆ ಈಗ ನಮ್ಮ ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೆಚ್ಚಿನವರು BA ಆದ ಇಂಜಿನಿಯರ್ಗಳು ಇರುವುದಲ್ಲ, ಎಲ್ಲ ಡಿಪ್ಲೊಮಾದವರು ಇರುವುದು. ತಂದೆ ಸತ್ತು ಹೋದದಕ್ಕೆ ಅನುಕಂಪದ ಅಲೆಯಲ್ಲಿ ಬಂದ JEಗಳು EEಗಳು ಎಲ್ಲ ಇರುವುದು. ಇವರಿಗೆ ಏನು ಗೊತ್ತುಂಟು, ನಮ್ಮಾಗೆ ಗೆರೆ ಹಾಕೋದು, ಅಡ್ಡಗೆರೆ ಹಾಕೋದು, ಹೀಗೆ ಮಾಡೋದು. ವೈಜ್ಞಾನಿಕವಾಗಿ ಒಂದು ರಸ್ತೆಯನ್ನು ಹೇಗೆ ನಿರ್ಮಾಣ ಮಾಡಬೇಕು, ಈ ರೀತಿಯಂಥ ಒಂದು ಜಾಗದಲ್ಲಿ ಯಾವ ರೀತಿ ಸರ್ಕಲ್ ಮಾಡಿದರೆ ಯಾವ ರೀತಿ ಸರಿ ಮಾಡಬಹುದು ಹೇಳಿ. ಹೋದ ಸಲ ಅಲ್ಲಿ ಆಕ್ಸಿಡೆಂಟ್ ಆದ ಕೂಡಲೇ ಪೊಲೀಸ್ ಡಿಪಾರ್ಟ್ಮೆಂಟ್, DC, ಕಾರ್ಪೊರೇಷನ್, NH, PWD ಎಲ್ಲ ಬಂದರು. ಅಲ್ಲಿ ಒಂದು ಸಿಗ್ನಲ್ ಹಾಕಿದರೆ ಸರಿ ಆಗ್ತದೆ ಹೇಳಿ. ಅರ್ಧ ದಿವಸ ಮಾತ್ರ ಸಿಗ್ನಲ್ ಯೂಸ್ ಆದ, ಲಕ್ಷಾಂತರ ರೂಪಾಯಿಯ ಸಿಗ್ನಲ್ ಅಲ್ಲಿ. ಹೌದು, ಅಲ್ಲಿ ಬ್ಲಾಕ್ ಆಗ್ತದೆ ಹೇಳಿದರು. KPT ಹತ್ರ ಒಂದು ಹಾಕಿದ್ದು, ಅದು ಸಹ ಇಲ್ಲ. ಅದು ಹಾಗೆಲ್ಲ ನೀವು ಕೂತು ಅದನ್ನು ಯಾವ ರೀತಿ ಮಾಡಿದರೆ ಸರಿ ಮಾಡಿಸಲಿಕ್ಕೆ ಆಗ್ತದೆ ಹೇಳುವಂಥದ್ದು. ತೆರಿಗೆ ಹಣ ಲಾಸ್, ಅಲ್ಲಿ ಸರ್ಕಲ್ ಮಾಡಿದರು, ಇಲ್ಲಿ ಮಣ್ಣು ತೆಗೆದರು. ಇದೆಲ್ಲ ಮಾಡೋದಲ್ಲ. ಎಕ್ಸ್ಪರ್ಟ್ಗಳನ್ನು ತಂದು ಅವರನ್ನು ಕೂತ್ಕೊಳ್ಳಿಸಿ ಅಲ್ಲಿ ವೈಜ್ಞಾನಿಕವಾಗಿ ಕಂಪ್ಲೀಟ್ ಸರ್ವೆ ಮಾಡಿ ಯಾವ ರೀತಿ ಮಾಡುವುದರಿಂದ ಹೇಗೆ ಆಗ್ತದೆ ಹೇಳುವಂಥದ್ದು. ಸರ್ಕಲಲ್ಲಿ ಒಡೆದು ತೆಗೀರಿ, ಒಂದು ದಿವಸ ಅದನ್ನು ಒಂದು ಐಡಿಯಾದಲ್ಲಿ ಏನು ಮಾಡಬೇಕು ಆ ರೀತಿ ವಾಹನ ಹೋಗಲಿಕ್ಕೆ ಬಿಡಿ. ಆವಾಗ ಯಾವ ರೀತಿ ಫ್ಲೋ ಆಗ್ತದೆ, ಯಾವ ರೀತಿಯಲ್ಲಿ ಸರಿಪಡಿಸ್ಬೋದು, ಇನ್ನೊಂದು ದಿವಸ ಬೇರೆ ರೀತಿಯಲ್ಲಿ ವಾಹನ ಹೋಗುವ ಹಾಗೆ ಮಾಡಿ. ನಂತರ ಯಾವುದು ಒಳ್ಳೆಯದು, ಯಾವುದು ಈ ಸರ್ಕಾರದ ನಿಯಮದ ಪ್ರಕಾರ ಮಾಡಿದ್ದು ಸರಿ, ಅದನ್ನು ಜಾರಿಗೆ ತನ್ನಿ. ಇದು ಏನಿಲ್ಲ. ಅಲ್ಲಿ ಓವರ್ ಬ್ರಿಡ್ಜ್ ಆದರೆ ಒಳ್ಳೇದು ಅಂತ ಅನಿಸ್ತಾ ಉಂಟು, ಅಥವಾ ಅಂಡರ್ ಪಾಸ್ ಆದರೂ ಓವರ್ ಬ್ರಿಡ್ಜ್ ಆದರೂ ಅಲ್ಲಿ ಆಗಲೇಬೇಕು, ಆಗದಿದ್ದರೆ ಸಾಧ್ಯವೇ ಇಲ್ಲ. ಇಲ್ಲಿ ಹೇಗೆ ಹೇಳಿದರೆ ಎಲ್ಲಿ ಅಗತ್ಯ ಇದೆ ಅಲ್ಲಿ ಮಾಡೋದಿಲ್ಲ, ಎಲ್ಲಿ ಬೇಡ ಅಲ್ಲಿ ಮಾಡ್ತಾರೆ. ಇಂಥದ್ದು ಇದೆಲ್ಲ ಹೇಗೆ ಹೇಳಿದರೆ ಅನಗತ್ಯವಾಗಿ ಯಾವುದೇ ಒಂದು ಮುಂದಾಲೋಚನೆ ಇಲ್ಲದೆ ಹೇಗೆ ಬೇಕು ಹಾಗೆ ಮಾಡೋದು. ನಂತರ ಇಂಥ ಅವಘಡ ಆಗಿ ಯಾರೋ ಪಾಪದವರ ಜೀವ ಹೋದ ಮೇಲೆ ಜೀವ ಆಗೋದು, 4 ದಿವಸ ಸ್ಟೇಟ್ಮೆಂಟ್ ಕೊಡೋದು, ಅಲ್ಲಿ ಅವರು ಬಂದರು ನೋಡಿದರು, ಇವರು ಬಂದರು ನೋಡಿದರು, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಹೇಳೋದು. ಇದೇ ಪುನರಾವರ್ತನೆಗಳು ಆಗುವುದು ಬಿಟ್ಟರೆ ಅದನ್ನು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡುವಂಥದ್ದು ಇಚ್ಛಾಶಕ್ತಿ ನಮ್ಮ ಜಿಲ್ಲಾಡಳಿತಕ್ಕೂ ಇಲ್ಲ, ನಮ್ಮ ಜನಪ್ರತಿನಿಧಿಗಳಿಗೂ ಇಲ್ಲ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು ವೇಳೆ ಚಾಲಕ, ಬಸ್ಸಿನ ಡ್ರೈವರ್ ಸ್ಲೋ ಆಗಿ ಬಂದರೆ ಆಕ್ಸಿಡೆಂಟ್ ಆಗೋದಿಲ್ಲ ಎನ್ನುವುದು ಕೂಡ ಗ್ಯಾರಂಟಿ. ಅದಕ್ಕೆ ಸರ್ಕಲ್ಗೂ ಅದಕ್ಕೂ ಸಂಬಂಧ ಇದೆ ಅಂತ ಅಲ್ಲಿ ಹೇಗೆ ಹೇಳಿದರೆ, ಶಿವಬಾಗಿನಿಂದ ಮೇಲೆ ಬರ್ತಾ ಇರುವಂಥವನು ಅವನಿಗೆ ನಿಜವಾಗಿ ಈ ಕಂಟೈನರ್ ಹೀಗೆ ಟರ್ನ್ ಆಗಲಿಕ್ಕೆ ಇರುವುದು ಕಾಣಬೇಕು, ಕಾಣ್ತದೆ. ನೀವು ಅಲ್ಲಿ ಸರಿಯಾಗಿ ನೋಡಿ, ಈ ಕಂಟೈನರ್ನವ ಹೀಗೆ ಬರುವಾಗ ಅವನಿಗೆ ಆಚೆಯಿಂದ ಬಸ್ ಬರೋದು ಕಾಣೋದಿಲ್ಲ, ಇಲ್ಲಾಂದರೆ ಆಚೆಯಿಂದ ಬರುವ ವಾಹನ ಕಾಣೋದಿಲ್ಲ, ಅವನು ಹೀಗೆ ಬಟ್ ಬಸ್ಸಿನ ನೋಡಿ ಅಲ್ಲಿ ಅವನಿಗೆ ಕಾಣಬೇಕು, ಕಾಣ್ತದೆ ನೋಡಿ. ಹಾಗೆ ಇರುವಾಗ ಅಲ್ಲಿ ಆಗಿರುವುದಂತ, ಅಲ್ಲಿ ಆಲ್ರೆಡಿ ಒಂದು ಬಸ್ ಇರುವುದರಿಂದ ಅದರ ಈಚೆ ಬದಿಯಿಂದ ಬಂದದ್ದರಿಂದ ಅದು ಆಕ್ಸಿಡೆಂಟ್ ಆಗಿರುವಂಥದ್ದು. ಒಂದೇ ಬಸ್ ಇದ್ದು ಪೂರ್ಣ ಲೆಫ್ಟ್ ಸೈಡಿನಿಂದ ಬಸ್ಸು ಬರ್ತಿದ್ರೆ ಇಂಥ ಅವಘಡ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಈಗ ಅಲ್ಲಿ ನೋಡಿದವರು, ಆ CCTV ಇದನ್ನೆಲ್ಲ ಫುಟೇಜ್ ನೋಡಿದವರು, ಅದೇ ಇಲ್ಲಿ ನಿನ್ನೆ ಆಗಿರುವಂಥ ಅವಘಡಕ್ಕೆ ನಿಮ್ಮ ಬಸ್ಸಿದ್ದೇ ತಪ್ಪು ಹೇಳುವಂಥದ್ದು ಹೇಳ್ತಾರೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ನೀವು ಅಲ್ಲಿ ನೋಡಿ, ಅಲ್ಲಿ 2 ಪೊಲೀಸ್ ಆಗ್ತಾರೆ. ಈ 2 ಪೊಲೀಸ್ದವರು ಇಬ್ಬರು ಒಟ್ಟಿಗೆ ನಿಂತು ಎಲ್ಲಿಯಾದರೂ ಸೈಡಿನಲ್ಲಿ ನಮ್ಮ ಪಂಪಲ್ಲಿಗೆ ಹೋಗುವ ರೋಡಿನ ಹತ್ರ ನಿಂತಿರ್ತಾರೆ. ಈಗ ನಿಮಗೆ ಡ್ಯೂಟಿ ಹಾಕಿದ ನಂತರ ನೀವು ಮಧ್ಯದಲ್ಲಿ ನಿಲ್ಲಬೇಕು. ನೀವು ಯಾವುದೋ ಮೂಲೆಯಲ್ಲಿ ಹೋಗಿ ಪೊಲೀಸ್ ಡ್ಯೂಟಿ ಹೇಗೆ ಮಾಡೋದು? ನೀವು ಯಾವಾಗಲೂ ನೋಡಿ, ಅಲ್ಲಿ ಬರುವಾಗ 2 ಅಥವಾ 3 ಪೊಲೀಸರು ಡ್ಯೂಟಿಯಲ್ಲಿ ಇದ್ದರೆ ಅವರಿಬ್ಬರೂ ಕೂಡ ಅಲ್ಲಿ ಪಂಪರ್ ಸೈಡ್ನಲ್ಲಿ ಇರ್ತಾರೆ. ಒಮ್ಮೊಮ್ಮೆ ಅಲ್ಲಿ ಒಂದು ಲೇಡಿಗೆ ಡ್ಯೂಟಿ ಹಾಕಿರ್ತಾರೆ, ಆ ಲೇಡಿ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ. ಈಗ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ಒಬ್ಬರಿಗೆ ಎಲ್ಲಿಯಾದರೂ ಡ್ಯೂಟಿ ಹಾಕಿದ ನಂತರ ಅದನ್ನು ವಾಚ್ ಮಾಡಬೇಕು.
ಸರ್ ಆದರೆ ಇಲ್ಲಿ ಒಂದು ಬಸ್ ನಿಂತಿರುವಾಗ ಮತ್ತೊಂದು ಬಸ್ನವರಲ್ಲಿ ಅಷ್ಟು ಸ್ಪೀಡಾಗಿ ಬರುವುದು ನಿಮಗೆ ಸರಿ ಅಂತ ಅನಿಸ್ತಾ ಅಥವಾ ಅಲ್ಲ, ಅದು 100% ಏನು ಆ ಬಸ್ಸಿನ ಬಂದಿರುವಂಥ ರೀತಿ ಉಂಟಲ್ಲ, ಅದು ಅವನಿಗೆ ಕಲೆಕ್ಷನ್ ಆಗಬೇಕು. ಆ ಬಸ್ಸಿಗಿಂತ ಮುಂದೆ ನಾನು ಹೋಗಬೇಕು ಹೇಳುವುದಕ್ಕಾಗಿ ಮಾತ್ರ ಓವರ್ ಸ್ಪೀಡಿನಲ್ಲಿ ಬಂದು ಅದು ಕಂಟೈನರಿಗೆ ಹೊಡೆದದ್ದು ಬಿಟ್ಟರೆ ಬೇರೆ ಏನಲ್ಲ. ಅವನಿಗೊಂದು ಹೋಪ್ಸ್ ಇತ್ತ ಅಂತ ಒಂದು ಜಸ್ಟ್ ಪಾಸ್ ಆಗಿ ಹೋಗುವಂಥ ಚಾನ್ಸ್ ಕೂಡ ಇದೆ. ಅಲ್ಲ, ಹೇಗೆ ಹೇಳಿದರೆ ನೋಡಿ, ಕಂಟೈನರ್ ಹೇಳಿದರೆ ಹೆಚ್ಚಾಗಿ ಸ್ಲೋ ಬರ್ತದೆ. ಅವನ ಮನಸ್ಸಿನಲ್ಲಿ ಹೇಗಿರ್ಬೋದು ಹೇಳಿದರೆ, ಅವನಲ್ಲಿ ಹೀಗೆ ಯೂಟ್ಲಿಗೆ ಲೆಫ್ಟ್ ರೈಟ್ ಟರ್ನ್ ಹೊಡೆಯೋದ್ರೊಳಗೆ ನಾನು ಸ್ಪೀಡಿನಲ್ಲಿ ಪಾಸ್ ಆಗ್ತೇನೆ ಹೇಳುವಂಥ ಒಂದು ಆಲೋಚನೆ ಮಾಡಿರ್ಬೋದು. ಬಟ್ ಅದು ಅಷ್ಟರ ಒಳಗೆ ಅದು ಪಾಸ್ ಆಗಲಿಲ್ಲ. ಯಾಕೆ ಹೇಳಿದರೆ ನೋಡಿ, ಅಲ್ಲಿ ಇನ್ನೊಂದು ಕಡೆ ಒಂದು ಕಾರ್ ನಿಂತಿದೆ. ಹೌದು, ಹೌದಾಯ್ತಾ? ಈಗ ಇಲ್ಲಿ ನಾವು ಎಲ್ಲವನ್ನು ಈಗ ಇನ್ನೊಂದು ನಾನು ಹೇಳ್ತೇನೆ, ನಮ್ಮ ಜನರದ್ದು ಕೂಡ ಒಂದು ತಪ್ಪಿದೆ. ಅಲ್ಲಿ ಒಂದು ಯಾವುದೋ ಒಂದು ಶೋರೂಮ್ ಇದೆ ಆ ಜಂಕ್ಷನ್ನಲ್ಲಿ. ಅವರು ರಸ್ತೆಗೆ ಬಿಟ್ಟು ಕೊಟ್ಟಿರುವ ಜಾಗದಲ್ಲಿ ಗಾರ್ಡನ್ ಮಾಡಿದ್ರು. ನಂತರ ಹೋದ ಆಕ್ಸಿಡೆಂಟಿನಾಗ ಆ ಗಾರ್ಡನ್ ಎಲ್ಲ ತೆಗೆದದ್ದು. ಈಗ ಅಲ್ಲಿ ಎಂತ ಆಗ್ತದೆ, ಅಲ್ಲಿ ರಸ್ತೆ ಅಗಲ ಇರುವುದರಿಂದ ಕೆಲವರಲ್ಲಿ ಪಾರ್ಕ್ ಮಾಡ್ತಾರೆ. ಒಂದು ನಮಗೆ ಕಾಮನ್ ಸೆನ್ಸ್ ಇರಬೇಕು. ಇಂಥ ಜಾಗದಲ್ಲಿ ನಾವು ನಿಲ್ಲಿಸುವುದರಿಂದ ಅವಘಡ ಆಗುವ ಚಾನ್ಸಸ್ ಇದೆ ಹೇಳುವಂಥದ್ದು. ಅಲ್ಲಿ ಆ ಸರ್ಕಲ್ ಆಗಿ ಮುಂದೆ ಬಂದರೆ ನಿಮಗೆ ಆ ನಂತೂರು ಸರ್ಕಲ್ಲಿನಿಂದ ಆ ಪದವಾಯಿ ಸ್ಕೂಲ್ ತನಕ ಒಂದು ರೋಡು ಎಕ್ಸ್ಟ್ರಾವೇ ಇದೆ, ಅಲ್ಲಿ ತಂದು ನಿಲ್ಲಿಸಬಹುದಲ್ವಾ? ಆದರೆ ಅಲ್ಲಿಯೇ ನಿಲ್ಲಿಸಿ ಹೋಗುದು. ಯಾಕೆ ಹೇಳಿದರೆ ನಮಗೆ ಸ್ವಲ್ಪ ದೂರದಿಂದ ನಡ್ಕೊಂಡು ಬರಲಿಕ್ಕೆ ಕಷ್ಟ, ಹತ್ತಿರ ಆಗಬೇಕು. ನೋಡಿ ಅಲ್ಲಿ ಕಾಣ್ತದೆ ನೋಡಿ, ಅದಕ್ಕೆ ಬಂದ ಕಂಟೈನರ್ ಪುನಃ ಹೊಡೆದದ್ದು. ಇಲ್ಲಿ ಇದೆಲ್ಲವನ್ನು ನಾನು ಹೇಳುವುದು ಹೇಗೆ ಹೇಳಿದರೆ, ಒಂದು ನಾವು ಪಾದಚಾರಿಗಳು ಭಾಳ ಜಾಗ್ರತೆ ವಹಿಸಬೇಕು. ವಾಹನ ನಿಲುಗಡೆ ಮಾಡುವವರು ಕೂಡ ಇದರ ಬಗ್ಗೆ ಒಂದು ಟರ್ನಿಂಗ್ನಲ್ಲಿ ನಿಲ್ಲಿಸಬಾರ್ದು, ಸರ್ಕಲ್ನಲ್ಲಿ ನಿಲ್ಲಿಸಬಾರ್ದು ಹೇಳುವಂಥ ಒಂದು ಮಾಹಿತಿ ಇರಬೇಕು. ಅದನ್ನು ಮಾಡಬೇಕು. ಬಸ್ಸಿನ ವೇಗಕ್ಕೆ ಮಿತಿ ಇರಬೇಕು. ಮತ್ತು ಫಸ್ಟ್ ಅಂತ ಹೇಳಿದರೆ ಆ ಸರ್ಕಲ್ನಲ್ಲಿ ಇನ್ನೂ ಏನು ಇಂಥ ದೊಡ್ಡ ಅವಘಡಗಳು ಆಗುವ ಮೊದಲು ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ಒಂದು ಪರ್ಮನೆಂಟ್ ಆದಂಥ ಒಂದು ಸೊಲ್ಯೂಷನ್ ಮಾಡಬೇಕು ಹೇಳುವಂಥದ್ದು. ಆ ಸೊಲ್ಯೂಷನ್ ಬಗ್ಗೆ ನಾವು ಯೋಚಿಸಬಹುದು. ಮತ್ತು ನಿಮ್ಮ ಅಭಿಪ್ರಾಯ ಕೂಡ ಒಂದು ವೇಳೆ ನೀವು ಇದ್ರೆ ಅದನ್ನು ಹಂಚಿಕೊಳ್ಬಹುದು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಮತ್ತು ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿನ್ನೆಯಿಂದ ಭಾಳ ದೊಡ್ಡ ಸುದ್ದಿ ಮಂಗಳೂರು ಮಟ್ಟಿಗೆ ನಡೆದಂಥ ಒಂದು CCTV ಕ್ಯಾಮರಾದಲ್ಲಿ ಚಿತ್ರೀಕರಣ, ಅಂದರೆ ಆ ದೃಶ್ಯ ದಾಖಲೆ ಆದ ಬಳಿಕ ನಿಜಕ್ಕೂ ಆ ಒಂದು ಅಪಘಾತದ ರೋಚಕತೆ ಮತ್ತು ಆದಂಥ ಘಟನೆ ತುಂಬ ಜನರು ಆ ಬಗ್ಗೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನಂತೂರಿನ ಮಟ್ಟಿಗೆ ದೊಡ್ಡ ಪ್ರಕರಣ ಅಂತೇಳಿ. ಅದೇ ರೀತಿಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿ ತನಕ ಸುಮಾರು 2078 ಅಪಘಾತ ಪ್ರಕರಣಗಳು ಮಂಗಳೂರಿನಲ್ಲಿ ದಾಖಲಾಗಿದೆ ಎನ್ನುವಂಥದ್ದು. ಆದರೆ ಬಸ್ಸಿನ ಮಾಲೀಕರ ಪ್ರಕಾರ ಇದು ನಾವು ಆಗಾಗ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೇವೆ, ವರ್ಷಕ್ಕೆ 2 ಬಾರಿ ರಿಫ್ರೆಶಿಂಗ್ ಕೋರ್ಸ್ ಅಂತ ಮಾಡ್ತೇವೆ, ಅದರಿಂದ ಅಪಘಾತಗಳು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹನುಮಂತ ಕಾಮತ್, ನಿಮ್ಗೆ ಅನಿಸ್ತಾ ಉಂಟಾ ಬಸ್ಸಿನ ಚಾಲಕರಿಗೆ ಏನಾದರೂ ಆಗಾಗ ಸ್ವಲ್ಪ ಒತ್ತಡ ಕಡಿಮೆ ಮಾಡಲಿಕ್ಕೆ ಏನಾದರೂ ಮಾಡಬೇಕು ಅವರ? ನೋಡಿ, ಇಲ್ಲಿ ಈಗ ಹೆಚ್ಚೆಂತಾಗಿದೆ ಹೇಳಿದರೆ, ಕೆಲವು ಬಸ್ ಮಾಲಕರು ಮಾತ್ರ ಅವರು ಸಂಬಳ ಕೊಡುವ ಸಿಬ್ಬಂದಿಯನ್ನು ಇಟ್ಟು ಬಸ್ ನಡೆಸ್ತಾ ಇದ್ದಾರೆ. ಕೆಲವು ಬಸ್ಸುಗಳು ಹೇಗೆ ಇದೆ ಹೇಳಿದರೆ, ಡ್ರೈವರ್ ಕಂಡಕ್ಟ್ರಿಗೆ ಬಸ್ ಕೊಟ್ಟಿರುವಂಥದ್ದು, ಅವನು ಸಂಜೆ ಆಗುವಾಗ ಇಷ್ಟು ತಂದು ಕೊಡಬೇಕು ಹೇಳಿ, ಅದು ಕಲೆಕ್ಷನ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅವನಿಗೆ ಇರುವಂಥದ್ದು, ಲಾಭ ನಷ್ಟ ಅವರಿಗೆ. ಹಾಗಾಗಿ ಅವರು ಎಂತ ಮಾಡ್ತಾರೆ ಹೇಳಿದರೆ, ಅವರು ಭಾಳ ಅವರಿಗೆ ಲಾಸ್ ಆಗದ ರೀತಿಯಲ್ಲಿ ಅವರು ಬಸ್ಸನ್ನು ಮೇಂಟೈನ್ ಮಾಡಬೇಕು. ಆವಾಗ ಹೇಗೆ ಹೇಳಿದರೆ, ಅವರಿಗೆ ಗೊತ್ತುಂಟು ಆ ಟ್ರಿಪ್ ಸ್ಟಾರ್ಟ್ ಆಗುವ ಸಮಯ, ಎಲ್ಲಿ ಅವರಿಗೆ ಜಾಸ್ತಿ ಪಿಕಪ್ ಮಾಡಲಿಕ್ಕೆ ಜನ ಸಿಗ್ತದೆ, ಎಲ್ಲಿ ಕಡಿಮೆ ಬರ್ತದೆ, ಯಾವ ಸಮಯಕ್ಕೆ ಯಾವ ಬಸ್ ಸ್ಟ್ಯಾಂಡಿಗೆ ಹೋದರೆ ನಮಗೆ ಪ್ಯಾಸೆಂಜರ್ ಜಾಸ್ತಿ ಸಿಗ್ತದೆ ಹೇಳುವಂಥದ್ದು. ಅದಕ್ಕಾಗಿ ಅವರು ಎಂತ ಮಾಡ್ತಾರೆ, ಇನ್ನೊಂದು ಕಡೆ ಜಾಸ್ತಿ ಸಮಯ ನಿಲ್ತಾರೆ. ಈ ಮಧ್ಯೆ ಒಂದು ಕರೆ ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ, ಹೇಳಿ, ಮಾತಾಡಿ, ನಿಮ್ಮ ಹೆಸರು ಮಾತಾಡಿ. ಹಾಂ, ಹೇಳಿ.
ಹೇಳಿ. ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಲ್ಲ ಪ್ರೈವೇಟ್ ಬಸ್ಸನ್ನು ಕ್ಯಾನ್ಸಲ್ ಮಾಡಬೇಕು, ಗೌರ್ಮೆಂಟೇ ಹಾಕಬೇಕು ಅಂತ ಹೇಳ್ತಾರೆ ಸಂತೋಷ್. ನೋಡಿ, ಒಂದೆಂತ ಹೇಳಿದರೆ ಒಂದು 70-75 ವರ್ಷದಿಂದ ಇಲ್ಲಿ ಸರ್ಕಾರಿ ಬಸ್ ಬರುವ ಮೊದಲಿನಿಂದ ನಮ್ಮ ಖಾಸಗಿ ಬಸ್ಸಿನವರು ಇಲ್ಲಿ ಬಸ್ಗಳನ್ನು ಓಡಿಸಿದವರು. ಈಗ ಒಮ್ಮೆಲೆ ಎಲ್ಲವನ್ನು ತೆಗಿಬೇಕು ಹೇಳಿದರೆ ಅದರಲ್ಲಿ ದುಡಿಯುವಂಥವರಿಗೆ ಸರ್ಕಾರಿ ಬಸ್ಸಿನಲ್ಲಿ ಕೆಲಸ ಸಿಕ್ಕುವುದಿಲ್ಲ. ಯಾಕೆ ಹೇಳಿದರೆ ಸರ್ಕಾರಿ ನೌಕರಿ ಹೇಳಿದರೆ ಅದಕ್ಕೆ ಬೇರೆ ಆದಂಥ ಒಂದು ನಿಯಮಗಳಿರ್ತದೆ. ಇವರನ್ನು ಒಮ್ಮೆಲೆ ಇದು ಮಾಡಲಿಕ್ಕಾಗೋದಿಲ್ಲ. ಬಟ್ ಇದನ್ನು ಹೇಗೆ ಹೇಳಿದರೆ ನೋಡಿ, ಅಲ್ಲಿ ಎಲ್ಲವೂ ಒಂದು ಅಸ್ತವ್ಯಸ್ತ. ನಿಮಗೆ ನಾನು ಒಂದು ಹೇಳ್ತೇನೆ, ಮಂಗಳೂರು RTOದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಪೋಸ್ಟ್ ಖಾಲಿ ಇದೆ. ಕಳೆದ 3 ವರ್ಷದಲ್ಲಿ ಖಾಲಿ 3 ತಿಂಗಳೊಬ್ಬ RTO ಇದ್ದದ್ದು ಬಿಟ್ಟರೆ ಬಾಕಿ ನಿಮ್ಮದು 2 ವರ್ಷ 9 ತಿಂಗಳು ಇಲ್ಲಿ RTOವೇ ಇಲ್ಲ, ಬ್ರೇಕ್ ಇನ್ಸ್ಪೆಕ್ಟರ್ ಇಲ್ಲ, ಅಲ್ಲಿ ಬೇಕಿದ್ದ ಸಿಬ್ಬಂದಿ ಇಲ್ಲ, ವ್ಯವಸ್ಥೆ ಇಲ್ಲ. ನಿಮಗೆ ಗೊತ್ತಿರಲಿಕ್ಕೆ ಸಾಕು, ಸುರತ್ಕಲ್ಲಿಗೆ RTO ಸ್ಯಾಂಕ್ಷನ್ ಆಗಿ 4 ವರ್ಷ ಆಯಿತು. ಇವತ್ತಿಗೆ ಅಲ್ಲಿ ಒಂದು RTOವನ್ನು ಓಪನ್ ಮಾಡುವ ಯೋಗ್ಯತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇಲ್ಲ. ಆದರೂ ನಮ್ಮ ಜನರು ಇದನ್ನು ಕೇಳುವುದಿಲ್ಲ. ಇನ್ನೊಂದು ಟ್ರಾಫಿಕ್ ಪೊಲೀಸ್ ವ್ಯವಸ್ಥೆ ಇವತ್ತು ಮಂಗಳೂರು ಕಮಿಷನರೇಟ್ ಆಗಿದೆ. ಇಲ್ಲಿಗೆ ಬೇಕಾದಂಥ ಸಿಬ್ಬಂದಿ ಸೌಲಭ್ಯಗಳನ್ನು ಸರ್ಕಾರ ಕೊಡುವುದಿಲ್ಲ. ನಾವು ಏನಾದರೂ ಆದ ಕೂಡಲೇ ಪೊಲೀಸರ ತಪ್ಪು ಹೇಳ್ತೇವೆ, RTOದು ತಪ್ಪು ಹೇಳ್ತೇವೆ, ಖಾಸಗಿ ಬಸ್ಸಿನ ತಪ್ಪು ಹೇಳ್ತೇವೆ, KSRTC. ಇಲ್ಲಿ ಏನು ಹೇಳಿದರೆ, ನಾವು ಬುದ್ಧಿವಂತರ ಜಿಲ್ಲೆಯ ಜನರಾಗಿದ್ದುಕೊಂಡು ಇಂಥದ್ದೆಲ್ಲ ಆಗುವಾಗ ನಾವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮತ್ತು 2 ದಿವಸ ಇದರ ಬಗ್ಗೆ ಚರ್ಚೆಗಳಾಗ್ತದೆ, ಪತ್ರಿಕೆಗಳಲ್ಲಿ ವರದಿ ಆಗ್ತದೆ. ಯಾರೂ ಇದನ್ನು ತಲೆ ಕೆಡಿಸಿಕೊಳ್ಳದೆ ಇದು ಮರೆತು ಬಿಡ್ತಾರೆ. ನಂತರ ಇನ್ನೊಂದು ಅವಘಡ ಆದಾಗ ಪ್ರಾರಂಭ ಆಗ್ತದೆ. ಇಲ್ಲಿ ಏನು ಹೇಳಿದರೆ, ನಾನು ಹೇಳೋದು, ಯಾವ್ಯಾವುದೋ ಕ್ಷುಲ್ಲಕ ವಿಷಯಗಳಿಗೆ ಜಿಲ್ಲಾಧಿಕಾರಿ ಕಚೇರಿಯವರು ಪ್ರತಿಭಟನೆ ಮಾಡುವಂಥ ರಾಜಕೀಯ ಪಕ್ಷಗಳು ರಾಜಕೀಯವನ್ನು ಮರೆತು ಹೇಳಿದರೆ, ಪಕ್ಷಭೇದ ಮರೆತು, ಜಾತಿ ಮತ ಧರ್ಮದ ಮರೆತು ನಮ್ಮ ನಗರದ ಒಂದು ಒಳ್ಳೆಯದಕ್ಕಾಗಿ ಎಲ್ಲರೂ ಸೇರಿ ನೀವು RTOಗೆ ಬೇಕಿದ್ದ ಸಿಬ್ಬಂದಿ ಕೊಡಿ, ಪೊಲೀಸ್ ಕೊಡಿ, ಯಾಕೆ ಮಾಡಬಾರ್ದು? ಎಸ್, ಈ ಮಧ್ಯೆ ಒಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ, ಬಸ್ಸಿದ ಫಾಲ್ಟಾ ಹೇಳಿ. ಫಾಲ್ಟ್ ಹೇಗಂತ ಹೇಳಿದ್ರೆ, ನೋಡಿ, ಲಾರಿಯವರು ಬರುವಾಗ ನೋಡಿ ಎಷ್ಟು ಮೂವ್ಮೆಂಟ್ ಅಂದ್ರೆ 5 ಪಾಯಿಂಟ್ ಅಂದ್ರೆ 5 ಪಾಯಿಂಟ್ ಅಲ್ಲಿ ಬಸ್ಸಿನವರು ಸ್ಪೀಡ್ ಆಗ್ತದೆ. ಅಂದ್ರೆ ಅದಕ್ಕಿಂತ ಮುಂಚೆ ಒಬ್ಬ ಬಸ್ಸಿನವರು ನಿಂತಿದ್ದಾನೆ ಸಿಗ್ನಲ್. ಹೌದು ಹೌದು. ರಾಜಸ್ಥಾನ್ ಬಸ್ ಲಾರಿ ಒಂದು ಕೆಳಗೆ ಬರ್ಬೇಕಾದ್ರೆ ಅಲ್ಲೊಂದು ಬಸ್ ಆಲ್ರೆಡಿ ಒಂದು ನಿಂತಿದೆ. ಹೌದು. ಅವಾಗ ಅವ್ರ ಸ್ಪೀಡ್ ಹುಷಾರ್, ಅದು ಬಸ್ ಯಾವ್ದಂದ್ರೆ ಹುಷಾರ್. ಆ ಉಷಾ ಬಸ್ ಸ್ಪೀಡ್ ಅಲ್ಲಿ ಬರೋ CC ಕ್ಯಾಮರಾದಲ್ಲಿ ಫುಲ್ ಗೊತ್ತಾಗುತ್ತೆ. ಆ ಬಂದ ಸ್ಪೀಡಿಗೆ ಆ ಟ್ಯಾಂಕರ್ ಇದು ಕಂಟೈನರ್ ಇದೆಯಲ್ಲ, ಆ ಕಂಟೈನರ್ ಬಂದು ಡಿವೈಡರ್ ತಪ್ಪಿ ಕಾರಿಗೆ ಹೊಡೆದಿರೋದು. ಸರಿ, ಹೌದು, ಕರೆಕ್ಟ್. ಅಂದ್ರೆ ನೀವು ಹೇಳ್ತೀರಿ ಬಸ್ಸಿನವರದ್ದು ಸಮಸ್ಯೆ. ಬಸ್ಸಿನವ್ರದ್ದು ಫಾಲ್ಟ್. ಇದಕ್ಕಿಂತ ಮುಂಚೆ ಒಬ್ರು ಕಾಲ್ ಮಾಡಿದ್ರು, ಗವರ್ಮೆಂಟ್ ಬಸ್ಸೇ ಒಳ್ಳೇದು ಅಂತ ಹೇಳಿದ್ರು. ಯಾಕಂದ್ರೆ ಎಲ್ಲಾ ಬಸ್ಸಿನವ್ರದ್ದು ಒಂದೇ ಸರ್, ಅದು ಯಾವುದೇ ಬಸ್ ಅವರ ಸಾಧ್ಯಗಳಲ್ಲ. ಬಸ್ಸಿನವರು ಸಾಧ್ಯಗಳಲ್ಲ. ಯಾಕಂದ್ರೆ ಅವ್ರು ಕಲೆಕ್ಷನ್ ಆಗ್ಬೇಕಂದ್ರೆ ಅವ್ರು ಬರೋ ಸ್ಪೀಡ್ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ಬಸ್ ಇರುವಾಗ ಅವರು ಜಸ್ಟ್ ಒಂದು ಮಿನಿಟ್ ಅಲ್ಲಿ ಅವ್ರು ನಿಂತಿದ್ರೆ ಆಗ್ತಿರ್ಲಿಲ್ಲ, ಅಪಘಾತ ಆಗ್ತಿರ್ಲಿಲ್ಲ.
ಕರೆಕ್ಟ್, ಹೌದು. ಅಲ್ಲಿ ನಾನು ಹೇಳೋ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಬಸ್ಸಿನ ಒಂದು ತಪ್ಪು, ಲಾರಿ ಒಂದು ತಪ್ಪಿಲ್ಲ. ಓಕೆ ಓಕೆ ಸರ್, ನಿಮ್ಮ ಪಾಯಿಂಟ್ ಅರ್ಥ ಆಯಿತು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಲ್ಲರಿಗೂ ಅದು ಹಾಗೆ ಅನಿಸುವ ಒಂದು ಚಾನ್ಸ್ ಇದೆಯಾ? ಬಸ್ನವರೇ ಫಾಸ್ಟ್ ಬಂದ ಕಾರಣ ಹಾಗೆ ಆಗಿದೆ? ಅದು ಆ ಕ್ಲಿಪ್ಪಿಂಗ್ಸ್ನಲ್ಲಿ ಹಾಗೇ ಕಾಣ್ತದೆ. ಬಟ್ ಈಗ ಎಂತ ಮಾಡ್ತಾರೆ ಹೇಳಿದರೆ, ಇನ್ನು ಬಸ್ ಮಾಲಕರ ಸಂಘ, ಬಸ್ ಮಾಲಕರು ಇನ್ನು ಎಲ್ಲಿಂದಲೋ ಬಂದಿರುವ ಕಂಟೈನರ್ ಇದು ತಪ್ಪು ಹೇಳಿ ಆಗ್ತದೆ. ಮತ್ತು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಹೇಳಿದರೆ, ಪ್ರತಿ ಬಾರಿ ಯಾವುದು ದೊಡ್ಡ ವಾಹನ ಆ ವಾಹನದ ಒಂದೇ ತಪ್ಪು, ಚಿಕ್ಕ ವಾಹನದ ಒಂದು ತಪ್ಪಿಲ್ಲ. ನೀವು ಯಾವಾಗಲೂ ನೋಡಿ, ಇದು ಸಾಮಾನ್ಯವಾಗಿ ಆಗ್ತಾ ಇರುವಂಥದ್ದು. ಈಗ ಬಸ್ಸಿನವನು ಬಂದು ಒಂದು ಕಾರಿಗೆ ಗುದ್ದಿದರೆ ನಿಜವಾಗಿ ಕಾರಿನ ಒಂದು ತಪ್ಪು ಇದ್ದರೂ ಕೂಡ ಅದು ಬಸ್ಸಿನವನ ತಪ್ಪಿನಿಂದ ಆಗಿರುವಂಥದ್ದು. ಬೈಕಿನವನಿಗೆ ಕಾರಿನವ ಹೊಡೆದರೆ ಬೈಕಿನವಂದೇ ತಪ್ಪು ಇದ್ದರೂ ಕೂಡ ಅದು ಕಾರಿನ ಒಂದು ತಪ್ಪು ಹೇಳುವಂಥದ್ದು. ಈ ರೀತಿಯಾದಂಥ ಇಲ್ಲಿ ಹೇಗೆ ಹೇಳಿದರೆ, ನಾನು ಆಗ ಹೇಳಿದ ಹಾಗೆ ಮಂಗಳೂರಿನ ಒಂದು ಹಿತದೃಷ್ಟಿಯಿಂದ ಎಲ್ಲ ಪಕ್ಷದವರು ಒಂದು ಮಂಗಳೂರಿನ ನಾವು ನಾಗರಿಕರು ಹೇಳುವ ನಿಟ್ಟಿನಲ್ಲಿ ಇದರ ಬಗ್ಗೆ ಯಾಕೆ ಸರ್ಕಾರದ ಗಮನ ಸೆಳೆಯುವುದಿಲ್ಲ ಹೇಳುವಂಥದ್ದು. ಇವತ್ತು ಸರ್ಕಾರದಿಂದ ಹಣ ಬಂದ ಕೂಡಲೇ ನಮ್ಮ MLA MP ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಇಷ್ಟು ತಂದಿದ್ದೇನೆ, ಅಲ್ಲಿ ಬ್ರಿಡ್ಜ್ ಮಾಡ್ತೇನೆ, ಇಲ್ಲಿ ರೋಡ್ ಮಾಡ್ತೇನೆ, ಅಲ್ಲಿ ಅದು ಮಾಡ್ತೇನೆ, ಇದು ಮಾಡ್ತೇನೆ. ಸ್ವಾಮಿ, ನೀವು 4 ವರ್ಷದಿಂದ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಒಂದು ನಂತೂರಿನ ಸಮಸ್ಯೆಯನ್ನು ಯಾಕೆ ಪರಿಹಾರ ಮಾಡಲಿಲ್ಲ? ಇಲ್ಲಿ ಇನ್ನೊಂದು ಬರ್ತದೆ, ಅದು ನ್ಯಾಷನಲ್ ಹೈವೇ, ಅದು MP ಮಾಡಬೇಕಿತ್ತು ಹೇಳಿ. ಇನ್ನೊಂದು ಬಂದರೆ ಅದು MLA ಮಾಡಬೇಕಿತ್ತು. ನೀವು MLA ಆದರೂ ಕೂಡ ನೀವು ಇಲ್ಲಿಯ ಸಮಸ್ಯೆಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ರಾಜ್ಯ ಸರ್ಕಾರದಿಂದ ಕೂಡ ಕೇಂದ್ರ ಸರ್ಕಾರಕ್ಕೆ ಇಂಥ ಒಂದು ಅವಶ್ಯಕತೆ ಇರುವಂಥದ್ದನ್ನು ಮನದಟ್ಟು ಮಾಡಲಿಕ್ಕೆ ಸಾಧ್ಯ ಇದೆ. MPA ಮಾಡಬೇಕು ಹೇಳುವಂಥದ್ದಲ್ಲ. ಇಲ್ಲಿ ಹೇಗೆ ಹೇಳಿದರೆ, ರಾಜಕೀಯವನ್ನು ಮರೆಯಿರಿ. ಅವರದು ತಪ್ಪು, ಇವರದು ತಪ್ಪು, ಅವರ ಹಣ ತರಲಿಲ್ಲ, ಇವರ ಹಣ ತರಲಿಲ್ಲ, UPA ಇರುವಾಗ ಅದಕ್ಕೆ ಅಂಡರ್ ಪಾಸ್ ಮಾಡಲಿಲ್ಲ, UPA ಇರುವಾಗ ಅದಕ್ಕೆ ಓವರ್ ಬ್ರಿಡ್ಜ್ ಮಾಡಲಿಲ್ಲ, ಈಗ NDA ಬಂದ ಮೇಲೆ ನಾವು ಅದನ್ನು ಬಿಡಿ. ನಿಮ್ಮ ರಾಜಕೀಯ ನಮಗೆ ಬೇಡ. ಮಂಗಳೂರಿನ ಜನರಿಗೆ ಬೇಕಿದ್ದದನ್ನು ಮಾಡಿ. ರಾಜಕೀಯ ಮರೆಯಿರಿ. ರಾಜಕೀಯ ಮರೆತು ನೀವು ಒಟ್ಟಾಗಿ ಇದಕ್ಕೆ ಏನು ಈ ಒಂದು ಇಷ್ಟು ದೊಡ್ಡ ಸಮಸ್ಯೆ, ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ರಾಜಕೀಯ ಮರೆತು ಒಟ್ಟಾಗಿ ಇಮಿಡಿಯೇಟಾಗಿ ಇಲ್ಲಿಯ ಅಂಕಿಅಂಶಗಳನ್ನು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕಳಿಸೋದು. ನಮ್ಮ MP ಅವರು ಇದರ ಬಗ್ಗೆ ನಿತಿನ್ ಗಡ್ಕರಿ ಹತ್ರ ಮಾತಾಡಿ ಅದಕ್ಕೆ ಬೇಕಿದ್ದಂಥ ಇಮಿಡಿಯೇಟಾಗಿ ಅದಕ್ಕೆ ಸ್ಯಾಂಕ್ಷನ್ ಮಾಡುವಂಥದ್ದು, ಇಂಥದ್ದನ್ನು ಮಾಡಬೇಕು ಸರ್. ಹಾಗಾದರೆ ನಿಮ್ಗೆ ಅನಿಸ್ತಾ ಉಂಟು, ಒಂದು ವೇಳೆ ಬಸ್ಸಿನವರಿಗೆ ಟಾರ್ಗೆಟ್ ಕೊಡದೇ ಇದ್ದರೆ ಅವರು ಸ್ಲೋ ಆಗಿ ಬರ್ತಿದ್ರು, ಅವ್ರಿಗೆ ಇಷ್ಟು ಕಲೆಕ್ಷನ್ ಆಗಲೇಬೇಕಂತ ಒತ್ತಡ ಇದ್ದ ಕಾರಣ? ಹೌದು, ನೋಡಿ, ಈಗ ನಿಮಗೆ ನಾನೊಂದು ಹೇಳ್ತೇನೆ, ಇದನ್ನು ನೀವು ನಾಳೆ ಇಲ್ಲಿ ಇದೇ ವಿಷಯದಲ್ಲಿ ಚರ್ಚೆ ಇಡಿ, ಬಸ್ ಮಾಲಕರನ್ನು ಕರೆಯಿರಿ. ಅವರು ಹೇಳ್ತಾರೆ, ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲದಂತ ಟೈಮ್ ಕೀಪರನ್ನು ಇಟ್ಟು ತಿಂಗಳಿಗೆ 40,000 ಸಂಬಳ ಕೊಟ್ಟು ನಾವು ಮಾಡ್ತಾ ಇದ್ದೇವೆ. ಎಲ್ಲಿ ಒತ್ತಡ ಇಲ್ಲ, ಯಾವ ಡ್ರೈವರ್ ಕಂಡಕ್ಟ್ರಿಗೂ ಇಷ್ಟು ಹಣ ತರಬೇಕು ಇಲ್ಲ ಹೇಳ್ತಾರೆ. ನಾನು ನಿಮ್ಮೊಂದು ಹೇಳ್ತೇನೆ, ಕೆಲವು ಪಾಯಿಂಟ್ಗಳಲ್ಲಿ ಮಾತ್ರ ಟೈಮ್ ಕೀಪರ್ ಇರ್ತಾರೆ. ಆ ಟೈಮ್ ಕೀಪರ್ನಲ್ಲಿಂದ ನಂತರ ನಿಮ್ಮದು ಅಲ್ಲಿ ಕರೆಕ್ಟ್ ಟೈಮಿಗೆ ಬರ್ತಾನೆ, ಫೋನ್ ಮಾಡಿದ ಕೂಡಲೇ ಇವರು ಬಿಡ್ತಾರೆ. ಅದರ ನಂತರ ಇವರು ನೆಕ್ಸ್ಟ್ ಸ್ಟಾಪಿನಲ್ಲಿ ಬಂದು ಕಾಯ್ತಾರೆ. ಆ ನಂತರ ಹೋಗುವ ಸ್ಪೀಡ್ ಉಂಟಲ್ಲ, ಯಾರು ಹತ್ತಲಿಕ್ಕೂ ಇಲ್ಲ, ಯಾರು ಇಳಿಲಿಕ್ಕೂ ಇಲ್ಲ. ಜಪ್ಪುಲೆ ಜಪ್ಪುಲೆ ಜಪ್ಪುಲೆ. ಮತ್ತು ಮೇಲೆ ಹತ್ತಿದ ಮೇಲೆ ದುಂಬು ಪೋಲೆ, ಹಿಂದಿನಿಂದ ಬರೋದು ದುಂಬು ಪೋಲೆ ಹೇಳೋದು, ಮುಂದಿನಿಂದ ಬರೋದು ಪಿರ ಪೋಲೆ ಹೇಳೋದು. ಯಾರು ಎಣಿಸಬೇಕು ಮಧ್ಯದಲ್ಲಿ ಬಸ್ ದೊಡ್ಡ ಅಗಲ ಉಂಟು ಹೇಳಿ, ಆ ರೀತಿ ಅಂಥದ್ದಾಗ್ತದೆ. ಇದನ್ನು ಯಾರಿಗೆ ಹೇಳುವುದು ನೋಡಿ. ಮತ್ತು ಬಸ್ ಮಾಲಕರಿಗೆ ನಮ್ಮ ಟ್ರಾಫಿಕ್ ಪೊಲೀಸ್ ಆಗಲಿ RTO ಆಗಲಿ ಬಹಳಷ್ಟು ಸಾಫ್ಟ್ ಕಾರ್ನರ್ ಇದ್ದಾರೆ. ಇವತ್ತು ಹೆಲ್ಮೆಟ್ ಹಾಕದವರಿಗೆ, ನೋ ಎಂಟ್ರಿಯಲ್ಲಿ ಬಂದವ ಟೂ ವೀಲರ್ನವರಿಗೆ, ರಿಕ್ಷಾದವರ ಮೇಲೆ ಕೇಸ್ ಹಾಕುವಷ್ಟು ಬಸ್ಸಿನ ಮೇಲೆ ಕೇಸ್ ಆಗುವುದಿಲ್ಲ. ಇದನ್ನು ಹೇಳಿದರೆ ನಾಳೆ ಸ್ಟೇಟ್ಮೆಂಟ್ ಬರ್ತದೆ, ನಾವು 323 ಬಸ್ಸಿಗೆ ಕೇಸ್ ಹಾಕಿದ್ದೇವೆ ಹೇಳಿ. ಸ್ವಾಮಿ ನೋಡಿ, ಜ್ಯೋತಿ ಹತ್ರ ನಮ್ಮ ಮಹಿಳಾ ಕಾಲೇಜು ನೋ
ಆರ್ನ್ ಝೋನ್ ವೆನ್ಲಾಕ್ ಲೇಡಿ ಗೋಷನ್ ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ. ಅಲ್ಲಿ ಒಂದು ವಾರ್ ನೋಡಿದ್ದಾರೆ. ಅಲ್ಲಿ ನಿಲ್ಲುವ ಪೊಲೀಸು, ಟ್ರಾಫಿಕ್ ಪೊಲೀಸು ಕೆಪ್ಪನ ಹೇಳಿ ನಾನು ಆಲೋಚನೆ ಮಾಡಿದೆ. ಅವನದು ಅದಕ್ಕೆ ಒಂದು ರಿಯಾಕ್ಷನ್ನೇ ಇಲ್ಲ. ಆ ರೀತಿಗೆ ವಾರ್ ನೋಡಿದ್ರು ಕೂಡ ನೋಡಿ, ಪೊಲೀಸರದು ಒಂದು ಹೆದರಿಕೆ ಇರಬೇಕು. ಆ ಹೆದರಿಕೆ ಇಲ್ಲದಿದ್ದರೆ ಏನು ಮಾಡೋದು ಸರ್? ಒಂದು ವೇಳೆ ಆ ಬಸ್ಸಿನಲ್ಲಿ ಈಗ ಕಂಡಕ್ಟ್ರ್ ವೆಂಡಿಂಗ್ ಮಿಷನ್ ಪ್ರಕಾರ ಟಿಕೆಟ್ ಕೊಡದಿದ್ದರೆ ಬಹುಶಃ ಅವಳಿಗೆ ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗತ್ತೆ ಅಂತ ಡೌಟ್ ಉಂಟು. ಏನು ಖಾಸಗಿ ಬಸ್ಸಿನಲ್ಲಿ ಏನು ಸಿಗ್ತದೆ ಹೇಳುವುದು ಗ್ಯಾರಂಟಿ ಇಲ್ಲ. ನಾನು ಅದರ ಬಗ್ಗೆ ತುಂಬ RTO ಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಇವತ್ತು ನೋಡಿ, ವೈಂಡಿಂಗ್ ಮಿಷಿನ್ ಫಸ್ಟ್ ಏಡ್ ಬಾಕ್ಸ್ ಹೇಳಿ ಪ್ರತಿ ಬಸ್ಸಿನಲ್ಲಿ ಇರಬೇಕು. ಎಷ್ಟು ಬಸ್ಸಿನಲ್ಲಿ ಫಸ್ಟ್ ಏಡ್ ಬಾಕ್ಸ್ ಉಂಟು? ಯಾರು RTO ಆಗಲಿ ಪೊಲೀಸ್ ನೋಡ್ತಾರಾ? ಆ ಫಸ್ಟ್ ಏಡ್ ಬಾಕ್ಸೇ ಇರುವುದಿಲ್ಲ. ಅಲ್ಲಿ ಈ ವೈಂಡಿಂಗ್ ಮಿಷಿನ್ ಉಂಟಲ್ಲ ಇವರದು ಟಿಕೆಟ್ ಕೊಡುವಂಥದ್ದು, ಅಲ್ಲಿ ನೇತಾಡಿಸಿ ಇರ್ತದೆ. ಅಲ್ಲಿ ದೂರದಿಂದ ಕಂಡ ಕೂಡಲೇ ಅವನು ತೆಗೆದು ಕುತ್ತಿಗೆಗೆ ಹಾಕ್ತಾನೆ. ಪೊಲೀಸ್ ನೋಡಿದರೆ ನೀವು ಅದನ್ನು ಪೊಲೀಸ್ ಅವನ ಕುತ್ತಿಗೆಯಲ್ಲಿ ಮಿಷಿನ್ ಇದ್ದ ಕೂಡಲೇ ಇವನು ಟಿಕೆಟ್ ಕೊಡ್ತಾನೆ. ನೀವು ಅದನ್ನು ಓಪನ್ ಮಾಡಿ ನೋಡಿ, ಅದರಲ್ಲಿ ಎಷ್ಟು ಟಿಕೆಟ್ ಇಶ್ಯೂ ಆಗಿದೆ. ಮತ್ತೆ ಒಂದು ಮೊನ್ನೆ ಸ್ಟೇಟ್ಮೆಂಟ್ ಬಂತು ಪೊಲೀಸ್ ಇಲಾಖೆಯಿಂದ, ಅವನು ಟಿಕೆಟ್ ಕೊಡೋದಿದ್ದರೆ ನೀವು ಹಣ ಕೊಡಬೇಡಿ ಹೇಳಿ. ಇದು ಒಂದು ಅರ್ಥ ಇಲ್ಲದ್ದು ಮಾತು. ಯಾಕೆ ಅಂತ ಹೇಳಿದರೆ, ನಾವು ಟಿಕೆಟಿಗೆ ಹಣ ಕೊಟ್ಟು ಕಂಕನಾಡಿ ಇಲ್ಲಾಂದರೆ ಉರ್ವಸ್ತುವರು ಹೇಳಿದ್ದ ಮೇಲೆ ಅವನು ನಮಗೆ ಟಿಕೆಟ್ ಕೊಡೋದು. ಅವ ಹಣ ತೆಗಿತಾನೆ, ಕಿಸೆಯಲ್ಲಿ ಹಾಕ್ತಾನೆ, ನೋಟನ್ನು ಈಗ ಹಿಡಿದಿರ್ತಾನೆ. ಏನಿಲ್ಲ, ಏನಾಗ್ತದೆ? ಮತ್ತು ನಮ್ಮ ಜನರು ಕೂಡ ಮೂರ್ಖರೇ. ಎಲ್ಲಿ ಅದರ ಬಗ್ಗೆ ದೂರು ಕೊಟ್ಟರೆ ಎಲ್ಲಿ ನನಗೆ ಅವನು ಇನ್ನೊಮ್ಮೆ ಬರುವಾಗ ಬಸ್ಸಿನಲ್ಲಿ ಬೈತಾನ, ಹೊಡಿತಾನ. ಒಂದು ಇನ್ನೊಂದು, ಯಾರು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರು ಕರೆದಾಗ ನಲಿಯುವುದು ಹೇಳುವುದು. ಅದರಿಂದ ಈ ಬಸ್ಸಿನ ಕಂಡಕ್ಟರ್ಗಳಿಗೆ ಏರ್ಲ ದಾಲ ಮಲ್ಪುಜೇರು ಹೇಳುವಂಥದ್ದು ಇದು ಆಗಿರುವಂಥದ್ದು. ನಮ್ಮ ಕರ್ತವ್ಯ. ಒಂದು ಕಾನೂನು ಮೀರಿದಂಥ ಒಬ್ಬ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ, ನಾವು ಅದರ ಬಗ್ಗೆ ನಾವು ಜಾಗೃತರಾಗಬೇಕು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈಲಿ ಡೇ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಮತ್ತು ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಂತೂರಿನ ಆ ಒಂದು ಸರ್ಕಲ್ ಮತ್ತೆ ಯಾಕೆ ಮರಣಕೂಪವಾಗಿ ಪರಿಣಮಿಸ್ತಾ ಇದೆ. ಮತ್ತೊಂದು ಘಟನೆ ನಿನ್ನೆ ನಡೆದಿದೆ. ಅಪಘಾತಗಳು ನಡೆಯುವುದು ಸಾಮಾನ್ಯ, ಮತ್ತು ಆದರೆ ನಂತೂರಿನ ಈ ವೃತ್ತದಲ್ಲಿ ನಡೆಯುವಂಥ ಏನು ಆ ದೃಶ್ಯವನ್ನು ನೋಡುವಾಗ ತುಂಬ ಜನರಿಗೆ ಒಂದು ರೀತಿಯಲ್ಲಿ ಅಸಹ್ಯ, ಬೇಸರ, ರೋಚಕತೆ ಎಲ್ಲವೂ ಆಗಿದೆ. ಆ ಮಟ್ಟಿಗೆ ಒಂದು ಕಂಟೈನರಿಗೆ ಬಸ್ಸು ಹೊಡೆದ ಶೈಲಿ ಮತ್ತು ಓರ್ವ ಮಹಿಳೆ ಆ ಒಂದು ಘಟನೆಯಲ್ಲಿ ಸತ್ತ ರೀತಿ ಬೇಸರ. ಹಾಗೆ ಮತ್ತೆ ಆ ಹೋಗಿ ಒಂದು ಕಾರಿಗೆ ಕೂಡ ಹೊಡೆಯುತ್ತೆ ಆ ಬಸ್ಸು ಮತ್ತು ಕಂಟೈನರ್. ಒಂದು ಸಮಾಧಾನ ಅಂತ ಹೇಳಿದರೆ, ಆ ಬಸ್ನಲ್ಲಿ ಜನ ತುಂಬ ಇದ್ದಿದ್ರೆ ಇನ್ನೂ ಹೆಚ್ಚು ಸಾವು ನೋವು ಸಂಭವಿಸ್ತಿತ್ತು ಎನ್ನುವಂಥದ್ದು. ಅದು ಆಗಲಿಲ್ಲ. ಆದರೆ ಓರ್ವ ಮಹಿಳೆಯ ಅಮೂಲ್ಯ ಜೀವ ಮಾತ್ರ ಹೋಗಿದೆ. ಇಂಥ ಘಟನೆಗಳು ಆಗಬಾರ್ದು ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಸರ್? ಹಾಗಾದರೆ ಸರ್ಕಲ್ ಚಿಕ್ಕದು ಮಾಡಬೇಕು ಅಂತ ನೀವು ಹೇಳ್ತೀರಾ? ಆ ಬಗ್ಗೆ ನನಗೆ ಸಹ ಏನು ಐಡಿಯಾ ಬರೋದಿಲ್ಲ. ಯಾಕೆ ಹೇಳಿ, ನಾನು ಅದರದ ಎಕ್ಸ್ಪರ್ಟ್ ಅಲ್ಲ. ನಾನು ಹೇಳೋದು, ಕಡಿಯಾಳಿಯವರನ್ನು ಕಾಂಟ್ಯಾಕ್ಟ್ ಆಗಿ ಅವರನ್ನು ಕರ್ಕೊಂಡು ಬಂದು ನಂತರ ಈ NH-ನವರನ್ನು ಹಿಡ್ಕೊಂಡು ಅದಕ್ಕೆ ಬೇಕಿದ್ದ ವ್ಯವಸ್ಥೆಯನ್ನು ಮಾಡಬೇಕಲ್ಲದೆ ನಾವು ಏನೂ ಗೊತ್ತಿಲ್ಲದವ್ರು ನೋಡಿ. ಈಗ ಪೊಲೀಸ್ ACP DCP ಯಾರು ಇರ್ತಾರೆ, ಅವರಿಗೆ ಈ ರೋಡಿನ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅವರಿಂದ ಏನು ಮಾಡಲಿಕ್ಕಾಗೋದಿಲ್ಲ. ಇನ್ನು ಈಗ ಕಾರ್ಪೊರೇಷನ್ನಲ್ಲಿ ಇರುವಂಥ ಇಂಜಿನಿಯರ್ಸ್ಗಳು, ಅವರಿಗೆ ಇದರದ್ದು ಮಾಹಿತಿ ಇರುವುದಿಲ್ಲ. ನ್ಯಾಷನಲ್ ಹೈವೇಯಲ್ಲಿ ಇರುವವರು ಮತ್ತು ಇದರ ರೋಡಿನ ಬಗ್ಗೆ ಇರುವ ಎಕ್ಸ್ಪರ್ಟ್ಸ್ಗಳನ್ನು ಕರ್ಕೊಂಡು ಬಂದು ಈಗ ಇಮಿಡಿಯೇಟಾಗಿ ಜಿಲ್ಲಾಧಿಕಾರಿ ಅವರು ಮಾಡಬೇಕಾಗಿರುವಂಥದ್ದು ಆ ಕೆಲಸ ಮಾಡಬೇಕು. ನಂತರ ಜನಪ್ರತಿನಿಧಿಗಳು ಇದಕ್ಕೆ ಇಮಿಡಿಯೇಟಾಗಿ ಅಂಡರ್ ಪಾಸಿಗೆ ಬೇಕಿದ್ದಂಥ ವ್ಯವಸ್ಥೆ ಮಾಡುವಂಥ ಕೆಲಸ ಆಗಬೇಕು. ಮತ್ತು ಇನ್ನೊಂದು ಅಂತ ಹೇಳಿದರೆ, ಅಂಡರ್ ಪಾಸಿಗೆ ಸ್ಯಾಂಕ್ಷನ್ ಮಾಡಿಸಿದರೆ ಸಾಕಾಗೋದಿಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಗುತ್ತಿಗೆದಾರರಿಗೆ ಇಲ್ಲಿಯ ಜನರು ಏನಿಲ್ಲ, ನರಸತ್ತವರು ಹೇಳುವಂಥದ್ದು ತಲೆಗೆ ಹೋಗಿ ಇರುವುದರಿಂದ ಯಾವ ಕಾರ್ಯಗಳು ಕೂಡ, ಯಾವ ಕೆಲಸಗಳು ಕೂಡ ಒಂದು ಟೈಮ್ ಬೌಂಡಿನೊಳಗೆ ಆಗೋದಿಲ್ಲ. ನೋಡಿ, ನಿಮಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ್ದಾಗಲಿ ಯಾವುದೇ ಒಂದು ಕೆಲಸಕ್ಕೆ
ಸಮಯ ನಿಗದಿಪಡಿಸಿರ್ತದೆ. ಕೆಲಸ ಪ್ರಾರಂಭ ಆದ ದಿನದಿಂದ 6 ತಿಂಗಳ ಒಳಗೆ ಮಳೆಗಾಲವನ್ನು ಹೊರತುಪಡಿಸಿ ಹೇಳಿ ಇರ್ತದೆ. ಮಳೆಗಾಲದ ಸಮಯ ಹೇಳಿ ಆದರೆ ಆ ಟೈಮ್ ಬೌಂಡ್ನೊಳಗೆ ಆಗೋದಿಲ್ಲ. ಇವತ್ತು ನಮ್ಮ BC ರೋಡಿನಿಂದ NITಗೆ ಹೊರಗಿದ್ದು 2 ವರ್ಷದಲ್ಲಿ ಆಗಬೇಕಾದ ರಸ್ತೆ 12 ವರ್ಷ ಆಯಿತು. ಆದರೂ ನಮ್ಮ ಜನರು ಏನು ಮಾತಾಡಲಿಲ್ಲ. ತೊಕ್ಕೊಟ್ಟು ಕೂಡ ಹಾಗೆ ಅಲ್ಲೊಂದು ಫ್ಲೈ ಅಲ್ಲಿ ತೊಕ್ಕೊಟ್ಟು ಮತ್ತು ಪಂಪೆಲ್ ಅದು ಹೀಗೆ 3 ತಿಂಗಳು. ನಾಳ್ದು ಮಾರ್ಚಿನಲ್ಲಿ ಆಗ್ತದೆ, ಮಾರ್ಚಿನ ನಂತರ ಜೂನಿಗೆ ಆಗ್ತದೆ, ಜೂನಿನ ನಂತರ ಅಕ್ಟೋಬರ್ಗೆ ಆಗ್ತದೆ, ಅಕ್ಟೋಬರ್ ನಂತರ ಜನವರಿಗೆ ಆಗ್ತದೆ. ಇದೇ ಆಗ್ತಾ ಇರುವಂಥದ್ದು. ಯಾಕೆ ಈ ಬಗ್ಗೆ ಜನರು ಏನು ಧ್ವನಿ ಎತ್ತುವುದಿಲ್ಲ ಹೇಳುವಂಥದ್ದು. ಎಲ್ಲವೂ ಕೂಡ ಏನು ಆದರೂ ಕೂಡ ಜನರು ಯಾವುದನ್ನು ಮಾತಾಡೋದಿಲ್ಲ. ಇವತ್ತು ನೋಡಿ, ನಮ್ಮ ಮಂಗಳೂರಿನಲ್ಲಿ ಮಳೆಗಾಲ ಆದರೆ ಡ್ರೈನೇಜಿದ್ದು ಸಮಸ್ಯೆ, ಎಲ್ಲ ಕಡೆ ಡ್ರೈನೇಜ್ ಓವರ್ಫ್ಲೋ ಆಗ್ತದೆ. ಬೇಸಿಗೆಗಾಲ ಬಂದ ಕೂಡಲೇ ನೀರಿನ ಸಮಸ್ಯೆ. ಇವತ್ತು ADB ಲೋನ್ನಿಂದ 308 ಕೋಟಿ ರೂಪಾಯಿ ಮಂಗಳೂರಿಗೆ ಸ್ಯಾಂಕ್ಷನ್ ಆಗಿ 2020ರವರೆಗಿನ ಜನಸಂಖ್ಯೆಯ ಅನುಪಾತದ ಮೇಲೆ 24x7 ನೀರು ಬರಬೇಕಿತ್ತು. ಮಂಗಳೂರಿನ ಹೃದಯ ಭಾಗದಲ್ಲಿ 2 ದಿವಸಕ್ಕೊಮ್ಮೆ ನೀರು ಬರ್ತದೆ. ಆದರೆ 308 ಕೋಟಿ ರೂಪಾಯಿ ಎಲ್ಲಿಗೆ ಹೋಯಿತು? ಯಾಕೆ BJP ಅವರು ಮಾತಾಡೋದಿಲ್ಲ, ಕಾಂಗ್ರೆಸ್ನವರು ಮಾತಾಡೋದಿಲ್ಲ, ಜನರು ಮಾತಾಡೋದಿಲ್ಲ. ನೀರಿಲ್ಲ ಹೇಳಿದ ಕೂಡಲೇ ಕಾರ್ಪೊರೇಟ್ರಿಗೆ ಹೇಳ್ತಾರೆ ಟ್ಯಾಂಕರ್ನಲ್ಲಿ ಬರ್ತದೆ, ಸಾಕು, ಸಮಸ್ಯೆ ಮುಗಿಯಿತು. ಹಾಗೆ ಆಗಬಾರದು. ಜನರು ಪ್ರತಿಯೊಂದರ ಬಗ್ಗೆ ಪ್ರಶ್ನಿಸುವ ಧೈರ್ಯ ಮಾಡಬೇಕು. ಹಾಗಾದ್ರೆ ಅಲ್ಲಿ ಪೊಲೀಸರು ಇದ್ದಿದ್ರೆ ಆ ಅಪಘಾತ ಆಗ್ತಿರ್ಲಿಲ್ಲ, ಖಂಡಿತವಾಗಿ ಆಗ್ತಿರ್ಲಿಲ್ಲ. ಯಾಕೆ ಹೇಳಿದರೆ ಅಲ್ಲಿ ನಿಂತಿದ್ದರೆ ಪೊಲೀಸು, ಈಗ ನೋಡಿ, ಒಂದು ಕಡೆಯಿಂದ ಒಂದು ಸೈಡಿದ್ದು ವೆಹಿಕಲನ್ನು ಬಿಟ್ಟರೆ ಬಾಕಿ 3 ಕಡೆದು ವೆಹಿಕಲ್ ನಿಲ್ಲಬೇಕು. ಅದು ಯೂ ಟರ್ನು ಅಲ್ಲಿ ರೈಟ್ ಟರ್ನ್ ಹೊಡಿಲಿಕ್ಕೆ ಇರುವುದರಿಂದ ಇರಬೇಕು. ಅಲ್ಲಿ ನೋಡಿ, ಎಲ್ಲೂ ಕೂಡ ಅಷ್ಟು ಇದರಲ್ಲಿ ನಿಮಗೆ ಪೊಲೀಸೇ ಕಾಣುವುದಿಲ್ಲ. ನೀವು ಯಾವಾಗ ಬೇಕಿದ್ದರೂ ನೋಡಿ, ನಾನು ಹೆಚ್ಚಿನ ಸಮಯದಲ್ಲಿ ನೋಡಿದ್ದೇನೆ, 2 ಪೊಲೀಸರು ಪಂಪೆಲ್ಗೆ ಹೋಗುವ ಕಡೆಯಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ. ಲೇಡಿ ಪೊಲೀಸ್ ಇದ್ದರೆ ನಮ್ಮ KPTಯಿಂದ ಬರುವ ಕಡೆ ನಿಂತು ಆಚೆ ಈಚೆ ಕೈ ತೋರಿಸಿ ಕಂಟ್ರೋಲ್ ಮಾಡೋದನ್ನು ನಾನು ನೋಡಿದ್ದೇನೆ. ಅಂದರೆ ಹೋಮ್ ಇದು ಗೃಹ ರಕ್ಷಕ ದಳದವರು ಕೂಡ ಅಲ್ಲಿ ಇರಬೇಕು, ಅಂದರೆ ಹಾಕಬೇಕಾಗತ್ತೆ. ಹೇಗೆ ಹೇಳಿದರೆ, ಪೊಲೀಸ್ ಕಡಿಮೆ ಇದ್ದಾಗ ಗೃಹ ರಕ್ಷಕ ದಳದವರನ್ನು ಡ್ಯೂಟಿಗೆ ಹಾಕ್ತಾರೆ. ಇಲ್ಲಿ ಗೃಹ ರಕ್ಷಕ ದಳವರಾಗಲಿ ಟ್ರಾಫಿಕ್ ಪೊಲೀಸರಾಗಿ ತಮ್ಮ ಕರ್ತವ್ಯವನ್ನು ತಾವು ಸರಿಯಾದ ನಿಟ್ಟಿನಲ್ಲಿ ಪಾಲಿಸಬೇಕು ಹೇಳುವಂಥದ್ದು. ಇವತ್ತು ನೋಡಿ, ಬೆಳಿಗ್ಗೆ ಒಂದು 8:30, 8:45 ಒಂದು 10 ಗಂಟೆ ತನಕ ಮಾತ್ರ ಮಂಗಳೂರಿನಲ್ಲಿ ಟ್ರಾಫಿಕ್ ಬೆಳಿಗ್ಗೆ. ಆ ಸಮಯದಲ್ಲಿ ನಾವು ಈ ಪೊಲೀಸರು ತಮ್ಮ ಕರ್ತವ್ಯವನ್ನು ಸರಿಯಾದ ನಿಟ್ಟಿನಲ್ಲಿ ಮಾಡಿದರೆ ಇಂಥ ಅಪಘಾತಗಳು ಭಾಳಷ್ಟು ಕಡಿಮೆ ಆಗ್ತದೆ. ಇವತ್ತು 2 ವೀಲರಿನ ಹೆಲ್ಮೆಟ್ ನೋ ಎಂಟ್ರಿಗೆ ಪ್ರಾಧಾನ್ಯತೆ ಕೊಡುವ ಟ್ರಾಫಿಕ್ ಪೊಲೀಸ್ನವರು ಇಂಥ ಸರ್ಕಲ್ಗಳಲ್ಲಿ ನಿಂತು ಇದು ಮಾಡಬೇಕು. ನೀವು ನೋಡಿ, ಇನ್ನೊಂದು ನಾನು ಹೇಳ್ತೇನೆ, ನಮ್ಮ ಯೂನಿವರ್ಸಿಟಿ ಕಾಲೇಜಿನ ಹತ್ತಿರ ಅಲ್ಲಿ ಲೆಫ್ಟಿಗೆ ಗಣಪತಿ ಹೈಸ್ಕೂಲಿಗೆ ಹೋಗುವಲ್ಲಿ ಒಂದು ಇದಿದೆ ಪೊಲೀಸ್ಗೆ ಕೂತ್ಕೊಳ್ಳಿಕ್ಕೆ. ಯಾರಾದರೂ ಅಲ್ಲಿ ಅದರಲ್ಲಿ ಪೊಲೀಸ್ ಕೂತದ್ದನ್ನು ಯಾರಾದರೂ ಇತ್ತೀಚೆಗೆ ನೋಡಿದಾರ ಹೇಳುವಂಥದ್ದು ಇರುವುದಿಲ್ಲ. PVSನಲ್ಲಿ ಒಂದು ಅದೇ ರೀತಿ ಒಂದು ಇದಿದೆ. ಅವರು PVS ಬಿಲ್ಡಿಂಗ್ನ ಅಲ್ಲಿ ನಿಲ್ತಾರೆ. ಇಲ್ಲ ಅಲ್ಲಿ ನಮ್ಮ ಪ್ರಭು ಸ್ಪೇಷನ್ ಹೌಸ್ ಹೇಳಿ ಉಂಟು, ಗಣಪತಿ ಹೈಸ್ಕೂಲ್ ರೋಡಿನ ಅಲ್ಲಿ ನಿಂತಿರ್ತಾರೆ. ನೀವು ಮಧ್ಯದಲ್ಲಿ ನಿಲ್ಲಿ, ನೀವು ಟ್ರಾಫಿಕನ್ನು ಕಂಟ್ರೋಲ್ ಮಾಡಿ. ನೋಡಿ, ಅಲ್ಲಿ ಸ್ಟಾಪ್ ಇಲ್ಲ ಹೇಳಿದರೆ ಲೇಡಿ ಗೋರ್ಸನ್ನು ಬಿಟ್ಟರೆ ಮತ್ತೆ ಲೈಟ್ ಹೌಸ್ನಲ್ಲಿ ಇರುವುದು ಹೇಳಿ ಅಲ್ಲಿ ಆ ಟರ್ನಿಂಗ್ನಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಗಣಪತಿ ಹೈಸ್ಕೂಲ್ನಿಂದ ಬರುವಂಥದ್ದು ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಪೊಲೀಸ್ ಇರ್ತಾರೆ, ಏನಿಲ್ಲ. ಅಲ್ಲಿ ನಾನು ಹೇಳುವುದು ಹೇಗೆ ಹೇಳಿದರೆ, ನಮ್ಮ ಕರ್ತವ್ಯವನ್ನು ಪೊಲೀಸ್ನವರು ತಮ್ಮ ಕರ್ತವ್ಯವನ್ನು ತಾವು ಸರಿಯಾದ ನಿಟ್ಟಿನಲ್ಲಿ ಪಾಲಿಸಬೇಕು. ವಾಹನ ಚಲಾವಣೆ ಮಾಡುವವರು ಒಂದು ಗಡಿಬಿಡಿ ಮಾಡದೆ ಅಜಾಗರೂಕತೆಯಿಂದ ವಾಹನ ಚಲಾಯಿಸುವುದನ್ನು ಬಿಟ್ಟು ತಮ್ಮ ಸಿಟಿಯೊಳಗೆ ಬಿಡಬೇಕಾದ ಮಿನಿಮಮ್ 40 ಕಿಲೋಮೀಟರ್ ಸ್ಪೀಡ, 20 ಕಿಲೋಮೀಟರ್ ಅಲ್ಲಿ ಬೋರ್ಡ್ ಇರ್ತದೆ ಟ್ರಾಫಿಕ್ನವರು ಹಾಕಿರೋದು. ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದರೆ ಖಂಡಿತವಾಗಿಯೂ ಇದು ಮಾಡ್ಬೋದು. ಯಾಕೆ ಹೇಳಿದರೆ, ನಗರದೊಳಗೆ ಈಗ ಹೆಚ್ಚಿನ ರಸ್ತೆಗಳು 4 ವೇ ಆಗಿದೆ. ಆದರೆ ಪೊಲೀಸ್ನವರು ಸಿಕ್ಕಿದಲ್ಲಿ ಅದರಲ್ಲಿ ಒಂದು ಸೈಡ್ ಇಡೀ ಟ್ರಾಫಿಕ್ ಇದು ಪಾರ್ಕಿಂಗ್ ಮಾಡಿರುವಂಥದ್ದು. ಕೋಟ್ಯಾಂತರ ರೂಪಾಯಿಯ ಕಾಂಕ್ರೀಟ್ ರೋಡ್ಗಳು ಪಾರ್ಕಿಂಗಿಗೆ ಆಗ್ತಾಯಿದೆ. ಅದರ ಬಗ್ಗೆ ಗಮನ ಹರಿಸಬೇಕು.
ಹಾಗಾದರೆ ಇಲ್ಲಿ ಈ ಆಕ್ಸಿಡೆಂಟ್ ಬೇರೆ ಬಸ್ಸಿನ ಚಾಲಕರಿಗೆ ಒಂದು ಪಾಠ ಆಗುವಂಥ ಚಾನ್ಸ್ ಇದೆಯಾ? ಅವರು ಅದು ಆಗ್ತದೆ ಹೇಳುವಂಥದ್ದು ನಂಬಿಕೆ ನನಗೆ ಇಲ್ಲ. ಯಾಕೆ ಹೇಳಿದರೆ ಆ ಕಾಂಟ್ರಾಕ್ಟಿನಲ್ಲಿ ತಗೊಂಡ ಬಸ್ಸಿನವನಿಗೆ ಸಂಜೆ ಆಗುವಾಗ ಮಾಲಕನಿಗೆ ಕೊಡುವ ಹಣವೂ ಆಗಬೇಕು, ತನ್ನ ಮತ್ತು ಕಂಡಕ್ಟರ್ನ ಸಂಬಳದಷ್ಟು ಬರಬೇಕು. ಹಾಗೆ ಇರುವಾಗ ಅದು ಅಂಥದ್ದು ಜಾಗರೂಕತೆ ಬರ್ತದೆ, ಇಲ್ಲದಿದ್ದರೆ ಆಗಬಹುದು ಹೇಳುವಂಥದ್ದು ಒಂದು ಅಷ್ಟು ಗ್ಯಾರಂಟಿ ಕೊಡುವಂಥ ವಿಷಯ ಅಲ್ಲ ಹೇಳಿ ನನಗೆ ಅನ್ನಿಸ್ತದೆ. ಹಾಗಿದ್ರೆ ಸೇಮ್ ಟೈಮ್ ಕಂಟೈನರ್ಗಂತೂ ಬಹುಶಃ ಒಂದಿಷ್ಟು ಡ್ಯಾಮೇಜ್ ಆಗಿರ್ಬೋದು, ಬಿಟ್ಟರೆ ಅದಕ್ಕೆ ಆಗೋದಿಲ್ಲ. ಬಹುಶಃ ಹೆಚ್ಚು ಇಫೆಕ್ಟ್ ಆಗೋದು ಈ ಬಸ್ಸಿಗೆ, ಸಣ್ಣ ಪುಟ್ಟ ಕಾರುಗಳಿಗೆ. ಆದ್ದರಿಂದ ಇಲ್ಲಪ್ಪ, ಕಂಟೈನರ್ ಇದ್ದು ಡ್ರೈವರ್ ಸೈಡಿನಲ್ಲಿ ನೋಡಿ ಕನ್ನಡಿ ಉಡಿಯಾಗಿ ಕಂಪ್ಲೀಟ್ ಹೋಗಿದೆ ಅಲ್ಲ. ಇಲ್ಲಿ ವಾಹನಕ್ಕೆ ಏನಾಗಿರುವಂಥದ್ದು ದೊಡ್ಡ ವಿಷಯ ಅಲ್ಲ, ಒಂದು ಜೀವ ಹೋಯಿತು. ಈ ಡ್ರೈವರ್ನ ಅಜಾಗರೂಕತೆಯಿಂದ, ನಮ್ಮ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯತನದಿಂದ ಈ ರೀತಿ ಆಗಿರುವುದಕ್ಕೆ ಯಾರು ಕಾರಣ ಹೇಳುವಂಥದ್ದು ನೋಡಿ. ಯಾಕೆ ಹೇಳಿದರೆ ಒಂದು ಜೀವ ಹೇಳಿದರೆ ಭಾಳ ದೊಡ್ಡದು. ಅದರ ಬಗ್ಗೆ ಇಂಥದ್ದು ಆಗಬಾರ್ದು. ಇಂಥದ್ದು ಮರುಕಳಿಸದ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆಗಲಿ, ಇಲ್ಲ ಬಸ್ ಮಾಲಕರು, ಬಸ್ ಚಾಲಕರು, ಇತರ ವಾಹನ ಚಾಲಕರು, ಪಾದಚಾರಿಗಳು ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ತಮ್ಮ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ನಾವು ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಇಂಥ ದೊಡ್ಡ ಅಪಘಾತಗಳನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು, ಜಾಗೃತಿ ಮೂಡಿಸಬೇಕು. ಇಲ್ಲಿ ಮಾತಾಡಿದರೆ ಬಸ್ ಮಾಲಕರ ಸಂಘದವರು ಹೇಳ್ತಾರೆ, ನಾವು ಬಸ್ ಡ್ರೈವರಿಗೆ, ಕಂಡಕ್ಟರಿಗೆ ಕ್ಲಾಸು ತಗೊಂಡಿದ್ದೇವೆ ಹೇಳುವಂಥದ್ದು. ಎಲ್ಲಿ ತಗೊಳ್ಳೋದು, ಯಾವಾಗ ತಗೊಳ್ಳೋದು? ಒಂದು ದಿವಸ ಬಸ್ ನಿಂತರೆ ಮಾಲಕನಿಗೆ ಲಾಸ್ ಎಷ್ಟು? ಹಾಗೆ ಇರುವಾಗ ಇಂಥದ್ದು ಇದಾಗೋದು. ಮತ್ತು ಒಂದೇ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯ ಹೆದರಿಕೆ ನಮ್ಮ ವಾಹನ ಚಾಲಕರಿಗೆ ಇಲ್ಲದೆ ಇರುವುದರಿಂದ ಈ ರೀತಿ ಆಗುವಂಥ ಅಪಘಾತಗಳು ಜಾಸ್ತಿ ಆಗ್ತದೆ ಹೇಳುವಂಥದ್ದು. ಇನ್ನು ಬಹುಶಃ ಹೊಸ ಯುವಕರು, ಅವರಿಗೆ ಸರಿಯಾಗಿ ಅನುಭವ ಇರೋದಿಲ್ಲ, ಅಂಥವ್ರಿಗೆ ಕೂಡ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಳಿಸಿದ್ರೆ ಅದು ಕೂಡ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸ್ತಾ ಉಂಟು. ಬಸ್ಸಿಗೆ ಎಲ್ಲ ಅನುಭವ ಇಲ್ಲದವರನ್ನು ಇಟ್ಟರೆ ಬಸ್ಸು ಅಲ್ಲಿ ನಂತೂರಿನಲ್ಲಿ ಲೆಫ್ಟ್ ಸೈಡಿನಲ್ಲಿ ಕರಾವಳಿ ಲೇನ್ ಹೇಳಿದೆ, ಅಲ್ಲಿ ಬಿದ್ದರೆ ಅದು ಈ ಸರ್ಕಲ್ನಿಂದ ಮೇಲೆ ಆಗಿರೋದ್ರಿಂದ ಹಾಗೆ ಆಯಿತು. ಒಂದು ವೇಳೆ ಆ ಬಸ್ ಸ್ಟ್ಯಾಂಡಿನಗಿಂತ ಆಚೆ ಆಗ್ತಿದ್ರೆ ಕೆಳಗೆ ತುಂಬ ಡೌನ್ ಒಂದು ರೋಡ್ ಹೋಗ್ತದೆ ಅಲ್ಲಿ. ಹೌದು, ಆಳ ಪ್ರಪಾತ, ಆಳ. ಆ ಬಸ್ ಅಲ್ಲಿಗೆ ಬಿದ್ದರೆ ಸಾಕಾಗ್ತಿತ್ತಲ್ವ. ಒಂದು ಎಂಥದ ದೇವರ ದಯೆ ಏನೋ ಚಿಕ್ಕದರಲ್ಲಿ ಆಗಿದೆ. ಆದರೆ ನನ್ನದು ಒಂದು ವಿನಂತಿ ಜಿಲ್ಲಾಡಳಿತಕ್ಕೆ, ಕೂಡಲೇ ಇದರ ಬಗ್ಗೆ ಜನಪ್ರತಿನಿಧಿಗಳನ್ನು, ಇಲಾಖೆಯವರನ್ನು ಸೇರಿಕೊಂಡು ಇನ್ನೊಂದು ಅವಘಡ ಆಗುವ ಮೊದಲು ಇದಕ್ಕೆ ಪರ್ಮನೆಂಟ್ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇದರಲ್ಲಿ ಡ್ರೈವರನ್ನೇ ನಾವು ಕಾರಣ ಹೇಳೋದು, ಪೊಲೀಸ್ ಇಲಾಖೆಯನ್ನೇ ಕಾರಣ ಹೇಳುವಂಥದ್ದು ಆಗಿ ಹೋಗಿದೆ. ಇನ್ನು ಮುಂದೆ ಆದರೂ ಇಂಥದ್ದು ಆಗದ ನಿಟ್ಟಿನಲ್ಲಿ ನಾವು ಯಾವ ರೀತಿಯಲ್ಲಿ ಇದನ್ನು ತಡೆಗಟ್ಟಬಹುದು ಹೇಳುವಂಥದ್ದು ಕೂಡಲೇ ಇದಕ್ಕೆ ವ್ಯವಸ್ಥೆ ಆಗಬೇಕು ಹೇಳುವಂಥದ್ದು. ಹಾಗಾದರೆ ಈಗ ಬಹುಶಃ ಅವೈಜ್ಞಾನಿಕವಾಗಿರುವಂಥ ಸರ್ಕಲ್ ಸರಿಯಾದರೆ ಒಂದು 50% ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಅಲ್ಲ, ಅಲ್ಲಿ ಅದೇ ನನಗೆ ಅರ್ಥ ಆಗೋದಿಲ್ಲ. ನೀವು ಶಿವಬಾಗಿನಿಂದ ಮೇಲೆ ಬಂದು ಆ ಸರ್ಕಲ್ ನೀವು ಕೆಪಿಟಿಗೆ ಹೋಗುವ ರಸ್ತೆಯಲ್ಲಿ ಹೋಗಿ ಅಲ್ಲಿಂದ ಪುನಃ ಟರ್ನ್ ಆಗಿ ಈಚೆ ಬಂದು ಆನಂತರ ಬಿಕರ್ನಗಟ್ಟೆಗೆ ಹೋಗಬೇಕು, ಪಂಪಲ್ಲಿಗೆ ಹೋಗಬೇಕು. ಯಾಕೆ ಹೇಳುವಂಥದ್ದು? ಇನ್ನೊಂದು ಅಷ್ಟು ದೊಡ್ಡ ಸರ್ಕಲ್ ಯಾಕೆ ಮಾಡಿದ್ದಾರೆ ಹೇಳೋದು ಅರ್ಥ ಆಗೋದಿಲ್ಲ. ಇನ್ನೊಂದು ನೋಡಿ, ಅಲ್ಲಿ ಈಚೆಯಿಂದ ಕೆಪಿಟಿಯಿಂದ ಬರುವಂಥದ್ದು ಸ್ಪೀಡ್ ಬಂದರೆ ಅಲ್ಲಿ ಲಾಸ್ಟ್ ಟೈಮ್ ಆಗಿರೋದು ಆ ಸೈಡಿನಲ್ಲಿ, ಈ ಬಾರಿ ಈ ಸೈಡಿನಲ್ಲಿ. ಅಲ್ಲ, ಇದಕ್ಕೆ ಪರ್ಮನೆಂಟಾಗಿ ಯಾವುದೇ ಒಂದು ಸರಿಯಾದ ವ್ಯವಸ್ಥೆ ಆಗಬೇಕು ಎಲ್ಲಕ್ಕೂ ಅಂತ ಹೇಳಿದರೆ ರಾಜಕಾರಣಿಗಳಲ್ಲಿ, ನಮ್ಮ ಅಧಿಕಾರಿ ವಲಯದವರಿಗೆ ಇದಕ್ಕೆ ಒಂದು ವ್ಯವಸ್ಥೆ ಸರಿ ಮಾಡಬೇಕು ಹೇಳುವ ಇಚ್ಛಾಶಕ್ತಿಯನ್ನು ತೋರಿಸಿ ಮುಂದಿನ ದಿನಗಳಲ್ಲಿ ಇಂಥ ದೊಡ್ಡ ಅವಘಾತಗಳು ಆಗದಾಗೆ, ಜೀವಹಾನಿ ಆಗದ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಹೇಳುವಂಥದ್ದು ಕೂಡಲೇ ಮಾಡಬೇಕು ಹೇಳುವಂಥದ್ದು ನನ್ನ ವಿನಂತಿ. ಎಸ್,
ಒಟ್ಟಿನಲ್ಲಿ ವೈಜ್ಞಾನಿಕವಾಗಿರುವಂಥ ಸರ್ಕಲ್ ಮತ್ತು ಜಾಗರೂಕವಾಗಿ ಚಲಿಸುವಂಥ ವಾಹನಗಳು ಮತ್ತು ಗಡಿಬಿಡಿಲ್ಲದೆ ವಾಹನ ಚಲಾಯಿಸುವಂಥ ಬಸ್ ಚಾಲಕರು ಎಲ್ಲವೂ ಬಹುಶಃ ಸರಿಯಾಗಬೇಕಾದ್ರೆ ಒಂದು ಏನಾದರೂ ಒಂದು ಪರಿಹಾರ ಸಿಗಲೇಬೇಕು. ಅದಕ್ಕೆ ಜಿಲ್ಲಾಧಿಕಾರಿಗಳು ಅಥವಾ ಸಂಬಂಧಪಟ್ಟವರು, ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಲ್ಲ, ಸಂಬಂಧಪಟ್ಟವರು, ತಿಳಿದವರು, ಜ್ಞಾನಿಗಳು, ಆ ಬಗ್ಗೆ ನಾಲೆಜ್ ಇರುವವರೆಲ್ಲ ಕೂತ್ಕೊಂಡು ಆ ಸರ್ಕಲ್ ಬಗ್ಗೆ ಒಂದು ಒಳ್ಳೆಯ ಕ್ರಮವನ್ನು ತೆಗೆದುಕೊಂಡು ಅದು ಅವೈಜ್ಞಾನಿಕವಾಗಿದೆ ಅದನ್ನು ವೈಜ್ಞಾನಿಕವಾಗಿ ಹೇಗೆ ಪರಿವರ್ತಿಸುವುದಂತ ನೋಡಿದರೆ ಬಹುಶಃ ಆ ಬಸ್ಸುಗಳು ಕೂಡ ಹಾಗೆ ಸ್ಲೋ ಆಗಿ ಗೊತ್ತಿದ್ದ ಕಾರಣ ಇದು ಸರಿಯಿಲ್ಲ ಈ ರಸ್ತೆ ಅಂತ ಗೊತ್ತಿದ್ದ ಕಾರಣ ಹೇಗೆ ಹೋಗಬೇಕು ಅಥವಾ ಯಾವ ರೀತಿಯಲ್ಲಿ ಸ್ಲೋ ಆಗಿ ಹೋದರೆ ಸುಲಭ ಆಗತ್ತೆ ಅಂತ ನೋಡಿ ಚಲಾಯಿಸಿದರೆ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಅದು ಯಾವುದೂ ಆಗದೆ ಹೀಗೆ ಪರಿಸ್ಥಿತಿ ಇದ್ದರೆ ಮುಂದಿನ ವರ್ಷ ಕೂಡ ನಾವು ಮತ್ತೊಮ್ಮೆ ಇಂಥದ್ದೇ ಘಟನೆಗಳನ್ನು ಇಟ್ಕೊಂಡು ಚರ್ಚೆ ಮಾಡುವಂಥ ಅನಿವಾರ್ಯತೆ ಬರ್ಬೋದು. ಹಾಗೆ ಆಗದಿರಲಿ ಅಂತ ಬಯಸ್ತಾ ಕರೆ ಮಾಡಿರುವಂತೆಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ಈ ಅವೈಜ್ಞಾನಿಕ ಸರ್ಕಲ್ಗಳು ಮತ್ತು ಬಸ್ಸಿನ ಚಾಲಕರ ಅಜಾಗರೂಕತೆ ಹಾಗೂ ನಮ್ಮ ಜನರು ಯಾವ ರೀತಿ ಇದನ್ನು ಪ್ರತಿಭಟನೆ ಇದ್ದ ಕಾರಣ ಆಗುವಂಥ ಘಟನೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿರುವಂಥ ಹನುಮಂತ್ ಕಾಮತ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು. ಇದಿವತ್ತಿನ ಜನಧ್ವನಿ. ಸೋಮವಾರ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.